हरे कृष्णा हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे ಹರೇ ಹರೇ ಕೃಷ್ಣ. ಎಲ್ಲರಿಗೂ ವಂದನೆಗಳು. ಮತ್ತೊಮ್ಮೆ ಎಲ್ಲರಿಗೂ ತರಗತಿಗೆ ಸ್ವಾಗತ. ನಾವು ಇಂದಿನ ದಿನ ಶ್ರೀಮದ್ ಭಾಗವತದ ಪ್ರಹ್ಲಾದ ಮಹಾರಾಜರ ಪ್ರಾರ್ಥನೆಗಳು 7ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 32ರಿಂದ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಿಂದಿನ ವಾರ 31ನೇ ಶ್ಲೋಕದವರೆಗೂ ನಾವು ಓದಿದ್ವಿ. ಹಿಂದಿನ ಶ್ಲೋಕದಲ್ಲಿ ಏನಾದರೂ ಯಾರಿಗಾದ್ರು ನೆನಪಿದೆಯಾ ಏನು ಓದಿದ್ವಿ ಅಂತ? 31ನೇ ಶ್ಲೋಕದಲ್ಲಿ ಅಚಿಂತ್ಯ ಭೇದ ಅಭೇದ ತತ್ವವನ್ನು ನಾವು ಚರ್ಚೆ ಮಾಡಿದ್ವಿ. ಯಾರಿಗಾದ್ರು ನೆನಪಿದ್ಯಾ ಅಚಿಂತ್ಯ ಭೇದ ಅಭೇದ ತತ್ವ ಅಂದ್ರೆ ಏನು ಅಂತ? ಹರೇ ಕೃಷ್ಣ. ಯಾರಿಗೂ ನೆನಪಿಲ್ವಾ? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಅಚಿಂತ್ಯ ಭೇದ ಅಂತ ಹೇಳಿದ್ರೆ ಎಲ್ಲವೂ ಅಂದ್ರೆ ಭಗವಂತನಿಂದನೇ ಸೃಷ್ಟಿಯಾಗಿದೆ. ಎಲ್ಲದ್ರಲ್ಲಿ ಕೂಡ ಭಗವಂತ ಇದ್ದಾನೆ. ಅಟ್ ದ ಸೇಮ್ ಟೈಮ್ ಅವನು ಯಾವ್ದ್ರಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಸೃಷ್ಟಿಗೆ ಮೂಲ ಕಾರಣಕರ್ತನಾದವನು ಆಧಾರ ಅಂತ ಹೇಳೋದು ಭಗವಂತ ಒಬ್ನೇ. ಅವನ ಯೋಗ ಮಾಯೆಯಿಂದ, ಅವನ ಅಚಿಂತ್ಯ ಶಕ್ತಿಯಿಂದ ಸರ್ವ ಪ್ರಕೃತಿಗಳು ಕೂಡ ಸೃಷ್ಟಿಯಾಗಿದೆ. ಅದಕ್ಕೆ ಭಗವಂತ ಎಲ್ಲದ್ರಲ್ಲೂ ನಾನಿದ್ದೇನೆ. ಅಟ್ ದ ಸೇಮ್ ಟೈಮ್ ಆಧಾರ ಪುರುಷನಾದ ಭಗವಂತ ಅವನು ಒಬ್ನೇ ಅಂತ ಭಗವಂತ, ಅವನು ಎಲ್ಲದಕ್ಕಿಂತ ಮೀರಿರೋದು ಅಂತ. ಹರೇ ಮತ್ತೆ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಾದ್ರೂ ಏನಾದ್ರು ಹೇಳ್ತೀರಾ, ಆಡ್ ಮಾಡ್ತೀರಾ ಮಾತಾಜಿ ಹೇಳಿದ್ದಕ್ಕೆ? ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಭಗವಂತ ಇಲ್ಲಿ ಏನಂತ ಹೇಳ್ತಾ ಇದಾರಂದ್ರೆ, ಈ ಒಂದು ಭೌತಿಕ ಪ್ರಕೃತಿ ಭಗವಂತನ ಒಂದು ಆ ಅಮ್, ನೇರವಾಗಿ ಇದು ಈ ಒಂದು ಸೃಷ್ಟಿಯಲ್ಲಿ ಭಗವಂತ ನೇರವಾಗಿ ಪಾಲ್ಗೊಂಡಿಲ್ಲ, ಆದ್ರೆ ಇದು ಭಗವಂತನ ನಿಯಂತ್ರಣದಲ್ಲಿದೆ. ಹಾಗೆ ನಾನು ಎಲ್ಲದರಲ್ಲೂ ಇದ್ದೇನೆ, ಒಳಗೂ ಇದ್ದೇನೆ ಹೊರಗೂ ಇದ್ದೇನೆ. ಆದ್ರೂ ನಾನು ಯಾವುದಕ್ಕೂ ಕೂಡ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ. ಭೌತಿಕ ಗುಣಗಳು ನನ್ನಿಂದ ನೇರವಾಗಿ ಸೃಷ್ಟಿ ಆದ್ರೂ ನಾನು ಅದರ ನಿಯಂತ್ರಕ. ಅದು ನನ್ನನ್ನ ನಿಯಂತ್ರಿಸಲ್ಲ, ನಾನು ಅದನ್ನ ನಿಯಂತ್ರಕ. ಹಾಗೇನೆ ನಾನು ಎಲ್ಲದರಿಂದ ಅತೀತನಾಗಿದ್ದೇನೆ ಹೇಳ್ತಾರೆ. ಸೊ ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಕೊಟ್ಟಿದ್ರು. ಆ ಉದಾಹರಣೆಯನ್ನು ಕೂಡ ಚರ್ಚೆ ಮಾಡಿದ್ವಿ ನಾವು ಹಿಂದಿನ ತರಗತಿಯಲ್ಲಿ. ಯಾರ್ಯಾರು ನೆನಪಿದ್ಯಾ ಏನು ಉದಾಹರಣೆ ಕೊಟ್ಟಿದ್ರು ಶ್ರೀಲ ಪ್ರಭುಪಾದರು ಅಂತ ಹೇಳಿ? ಶ್ರೀಲ ಪ್ರಭುಪಾದರು ಸಮುದ್ರದ ನೀರಿನ ಒಂದು ಉದಾಹರಣೆಯನ್ನು ಕೊಟ್ಟಿದ್ರಲ್ವಾ? ಒಂದು ಹನಿ ನೀರು ಪ್ರಮಾಣದಲ್ಲಿ ವ್ಯತ್ಯಾಸ ಇರುತ್ತೆ, ಆದ್ರೆ ಗುಣ ಸ್ವಭಾವದಲ್ಲಿ ಸಮುದ್ರ ಮತ್ತೆ ಒಂದು ಹನಿ ಎರಡು ಒಂದೇ ಆಗಿರುತ್ತೆ ಅಂತ. ಸರಿಯಾಗಿದೆ. ಸೊ ಹರಿಬೋಲ್. ಹರೇ ಕೃಷ್ಣ. ಸೊ ಅದೇ ರೀತಿ ನಾವು ಮತ್ತು ಭಗವಂತನಲ್ಲಿ ಭೇದವಿಲ್ಲ. ಆತ್ಮದ ಲೆವೆಲ್ ಅಲ್ಲಿ ನೋಡಿದಾಗ ನಾವು ಯಾವಾಗ ಇದರಲ್ಲಿ ಇದು ಗುಣಾತ್ಮಕವಾಗಿ ನೋಡಿದ್ರೆ ಏನು ಇದ್ರಿಲ್ಲ, ಆದ್ರೆ ನಾವು ಶಕ್ತಿ ಇದರಲ್ಲಿ ನೋಡಿದ್ರೆ ಭಗವಂತ ನಮಗಿಂತ ಎಷ್ಟೋ ಹೆಚ್ಚು ಶಕ್ತಿವಂತ, ಎಲ್ಲದರಲ್ಲೂ ಶಕ್ತಿವಂತ. ಉದಾಹರಣೆಗೆ ನಾವು ಭಗವಂತ ಕೂಡ ಚೇತನಾತ್ಮ, ನಾವು ಕೂಡ ಚೇತನಾತ್ಮ. ನಾವು ಅನಾದಿ ಕಾಲದಿಂದ ಇದ್ದೀವಿ, ಹಿಂದೆ ಇದ್ವು, ಈಗಲೂ ಇದ್ದೀವಿ, ಮುಂದೆನೂ ಇರ್ತೀವಿ. ಭಗವಂತನು ಕೂಡ ಆದಿ ಅಂತ್ಯವಿಲ್ಲ. ಆದ್ರೆ ನಮ್ಮ ಆತ್ಮದ ಸೈಜ್ ಎಷ್ಟಿದೆ? ಯಾರಿಗಾರು ನೆನಪಿದೆಯಾ ಆತ್ಮದ ಸೈಜು? ಭಗವದ್ಗೀತೆಯಲ್ಲಿ ಓದಿದ್ವಿ. ಕೂದಲಿನ ಒಂದು ಭಾಗದ 10,000, ಕರೆಕ್ಟ್. ಒಂದು ತುದಿಯನ್ನು 10,000 ಭಾಗ ಕಟ್ ಮಾಡಿದ್ರೆ. ಕರೆಕ್ಟ್. ಕೂದಲಿನ 10,000 ಪೀಸ್ಗಳು ಮಾಡಿದ್ರೆ, ಕೂದಲಿನ ಕೊನೆಯನ್ನು 10,000 ಪೀಸ್ಗಳು ಮಾಡಿದ್ರೆ ಅದು ಒಂದು ಪೀಸು ನಮ್ಮ ಆತ್ಮದ ಸೈಜ್. ಆದ್ರೆ ಭಗವಂತ
ಸಂಪೂರ್ಣ ದೇಹವೇ ಸಚ್ಚಿದಾನಂದ ಸ್ವರೂಪ. ನಮ್ಮದು ಕೇವಲ ಒಂದು ಕಣ ಮಾತ್ರ, ಒಂದು ಕೂದಲಿನ 10,000 ಮೊನೆಯಷ್ಟು ಸಚ್ಚಿದಾನಂದ ಸ್ವರೂಪ. ಆದರೆ ಭಗವಂತನಿದು ಸಂಪೂರ್ಣ ದೇಹವೇ ಸಚ್ಚಿದಾನಂದ ಸ್ವರೂಪ. ಹಾಗಾಗಿ ನಮಗೆ ಒಂದು ಕಣಕ್ಕೆ, ನಾವು ಒಂದು ಕಣದಲ್ಲಿ ಏನೆಲ್ಲ ಮಾಡ್ತೀವಿ ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ತೀವಿ, ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ಕಟ್ತೀವಿ, ಇನ್ನು ಏನೇನೋ ಮಾಡ್ತೀವಿ, ದೊಡ್ಡ ದೊಡ್ಡ ಮಿಷಿನ್ಗಳು ಮಾಡ್ತೀವಿ, ದೊಡ್ಡ ದೊಡ್ಡ ವಿಮಾನಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಒಂದು ಕಣದಲ್ಲಿ ಇಷ್ಟು ಶಕ್ತಿ ಇರಬೇಕಾದ್ರೆ ಭಗವಂತ ಸಂಪೂರ್ಣ ದೇಹವೇ ಒಂದು ಸಚ್ಚಿದಾನಂದ ಸ್ವರೂಪ ಅಲ್ವಾ? ಸೊ ಅವನಿಗೆ ಎಷ್ಟು ಶಕ್ತಿ ಇರಬೇಕು ಅಲ್ವಾ? ನಮ್ಗಿಂತ ಎಷ್ಟೋ ಹೆಚ್ಚು ನಮ್ಮ ದೇಹದಲ್ಲಿ ಎಷ್ಟು ಕಣಗಳಿದ್ದಾವೆ ಅಂತ ಯಾವ ಸೈಂಟಿಸ್ಟ್ಗಳಿಗೂ ಇನ್ನೂ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಬಿಲಿಯನ್ ಕಣಗಳಿದ್ದಾವೆ. ಸೊ ಅದೇ ರೀತಿ ಈ ಉದಾಹರಣೆಯನ್ನು ತಗೊಂಡ್ರು ಕೂಡ ನಾವು, ನಮ್ಮದು ಒಂದು ಸಣ್ಣ ಶಕ್ತಿ ಇದ್ರೂ ಕೂಡ ಭಗವಂತನದು ಅಷ್ಟು ಹೆಚ್ಚು ಶಕ್ತಿ ಇರುತ್ತೆ. ಭಗವಂತನಿಗೆ ಎಲ್ಲ ವಿಷಯಗಳು ನಮ್ಗಿಂತ ಅಷ್ಟು ಹೆಚ್ಚು ಶಕ್ತಿ ಇರುತ್ತೆ. ಸೊ ಈ ಜಗತ್ತಿನಲ್ಲಿ ಸೌಂದರ್ಯ, ಎಷ್ಟು ಸೌಂದರ್ಯ ಇದೆ ಅಂತಂದ್ರೆ ಅಷ್ಟು ಸೌಂದರ್ಯವನ್ನು ಭಗವಂತನಿಗೆ ಕಂಪೇರ್ ಮಾಡಿದ್ರೆ ಭಗವಂತನ ಸೌಂದರ್ಯ ಎಷ್ಟೋ ಹೆಚ್ಚು ಬಿಲಿಯನ್ ಗಟ್ಟಲೆ ಹೆಚ್ಚು. ಸೊ ಈ ರೀತಿಯಾಗಿ ಇದನ್ನು ಕೂಡ ಈ ಎಕ್ಸಾಂಪಲ್ ಮೂಲಕವಾಗಿ ಕೂಡ ನಾವು ತಿಳ್ಕೋಬಹುದು. ಅಚಿಂತ್ಯ ಭೇದ ತತ್ವವನ್ನು ಈ ರೀತಿಯಾಗಿ ಕೂಡ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಮತ್ತು ನೆನಪಲ್ಲಿ ಇಟ್ಕೋಬಹುದು. ಸೊ ಇದು ಮುಖ್ಯವಾಗಿ ಈ ವಿಷಯವನ್ನು ಚರ್ಚೆ ಮಾಡಿದ್ವಿ. ಸೊ ಇಂದಿನ ತರಗತಿಯಲ್ಲಿ ಭಗವಂತನ ಮುಂದೆ ಇದನ್ನು ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ, ಇದು ಬ್ರಹ್ಮದೇವರು ಹೇಳ್ತಾರೆ. ಸೊ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಈಶ್ವರ ಸಚ್ಚಿದಾನಂದ ವಿಗ್ರಹ. ಸೊ ಅದರಿಂದ ಆದಿ ಅನಾದಿ ಎಲ್ಲ, ಬೇರೆ ಮೂಲವಿಲ್ಲ ಕೃಷ್ಣನಿಗೆ ಬಿಟ್ಟು, ಸರ್ವ ಕಾರಣಗಳಿಗೆ ಅವನೇ ಕಾರಣ. ಸೊ ಇಂದಿನ ತರಗತಿಯನ್ನು ನಾವು 32ನೇ ಶ್ಲೋಕದಲ್ಲಿ ಮುಂದುವರಿಸ್ಕೊಂಡು ಹೋಗೋಣ. ಶ್ಲೋಕ 32 ಪ್ರಹ್ಲಾದ ಮಹಾರಾಜರ ಪ್ರಾರ್ಥನೆಗಳನ್ನು ಮುಂದುವರಿಸ್ತಾ ಇದ್ದೀವಿ. ನ್ಯಸ್ಯ ಇದಂ ಆತ್ಮನಿ ಜಗತ್ ವಿಲಯ ಅಂಬು ಮಧ್ಯೆ. ರಿಪೀಟ್ ಮಾಡ್ತೀರಾ? ನ್ಯಸ್ಯ ಇದಂ ಆತ್ಮನಿ ಜಗತ್ ವಿಲಯಾಂಬು ಮಧ್ಯೆ ಶೇಷೇತ್ ಮನ ನಿಜ ಸುಖಾನುಭವೋ ನಿರೀಹಃ. ಶೇಷೇತ್ ಮನ ನಿಜ ಸುಖಾನುಭವೋ ನಿರೀಹಃ. ಯೋಗೇನ ಮಿಲಿತದ್ರಗಾತ್ಮನಿ ಪೀತ ನಿದ್ರಾ. ಯೋಗೇನ ಮಿಲಿತದ್ರಗಾತ್ಮನಿ ಪೀತ ನಿದ್ರಾ. ಸ್ತೂರ್ಯೇ ಸ್ಥಿತೋ ನ ತು ತಮೋ ನ ಗುಣಾಶ್ಚ ಯುಂಕ್ಷೇ. ಸ್ತೂರ್ಯೇ ಸ್ಥಿತೋ ನ ತು ತಮೋ ನ ಗುಣಾಂಶ ಯುಂಕ್ಷೇ. ನಸ್ಯೇದಮಾತ್ಮನಿ ಜಗದ್ ವಿಲಯಾಂಬು ಮಧ್ಯೆ. ಶೇಷೇತ್ ಮನ ನಿಜ ಸುಖಾನುಭವೋ ನಿರೀಹಃ. ಯೋಗೇನ ಮಿಲಿತದ್ರಗಾತ್ಮನಿ ಪೀತ ನಿದ್ರಾ. ಸ್ತೂರ್ಯೇ ಸ್ಥಿತೋ ನ ತು ತಮೋ ನ ಗುಣಾಂಶ ಯುಂಕ್ಷೇ. ಭಾವ, ಇದು ಶಬ್ದಗಳು, 1 to 1 ಶಬ್ದ ಮೀನಿಂಗು. ನ್ಯಸ್ಯ ಅಡಗಿಸಿ, ಇದಂ ಈ, ಆತ್ಮನಿ ನಿನ್ನಲ್ಲಯೇ, ಜಗತ್ ನೀನೇ ಸೃಷ್ಟಿಸಿದ ಬಾಹ್ಯ ಗೋಚರ ಜಗತ್ತನ್ನು, ವಿಲಯಾಂಬು ಮಧ್ಯೆ ಕಾಯ್ದಿಟ್ಟ ಶಕ್ತಿಯ ರೂಪದಲ್ಲಿ ಎಲ್ಲಾ ವಸ್ತುಗಳು ರಕ್ಷಿತವಾಗಿರುವ ಪ್ರಳಯ ಸಮುದ್ರದಲ್ಲಿ,
ವಿಲಯಾಂಬು ಮಧ್ಯೆ ಕಾಯ್ದಿಟ್ಟ ಶಕ್ತಿಯ ರೂಪದಲ್ಲಿ ಎಲ್ಲಾ ವಸ್ತುಗಳು ರಕ್ಷಿತವಾಗಿರುವ ಪ್ರಳಯ ಸಮುದ್ರದಲ್ಲಿ ಶೇಷೆ ಮಲಗಿರುವವನಂತೆ ಕಾಣುತ್ತಾ ಶೇಷೆ ಮಲಗಿರುವವನಂತೆ ಕಾಣುತ್ತಾ ಆತ್ಮನ ನಿನ್ನಿಂದ ಆತ್ಮನ ನಿನ್ನಿಂದ ನಿಜ ನಿನ್ನ ಸ್ವಂತ ನಿಜ ನಿನ್ನ ಸ್ವಂತ ಸುಖಾನುಭವ ಆತ್ಮಾನಂದವನ್ನು ಅನುಭವಿಸುತ್ತಾ ಸುಖಾನುಭವ ಆತ್ಮಾನಂದವನ್ನು ಅನುಭವಿಸುತ್ತಾ ನಿರೀಹ ಅಕ್ರಿಯನಂತೆ ತೋರಿದರು ನಿರೀಹ ಅಕ್ರಿಯನಂತೆ ತೋರಿದರು ಅಕ್ರಿಯನಂದ್ರೆ ಏನು ಕ್ರಿಯೆ ಮಾಡದೇ ಇರುವಂತ ತೋರಿದರು ಅಂತ ಅರ್ಥ. ಅಕ್ರಿಯನಂತೆ ತೋರಿದರು ಯುಗೇನ ಯೋಗ ಶಕ್ತಿಯಿಂದ ಮೀಲಿತ ದೃಕ್ ಮುಚ್ಚಿದಂತಹ ಕಣ್ಣುಗಳುಳ್ಳ ಅಂದ್ರೆ ಅರೆ ಮುಚ್ಚಿದ ಕಣ್ಣುಗಳು ಅಂತ ಅರ್ಥ ಇಲ್ಲಿ. ಆತ್ಮದರ್ಶನದಿಂದ ನಿಪೀತ ತಡೆಯಲಾದ ನಿದ್ರಾಹ ನಿದ್ರೆಯು ತುರಿಯೇ ಅತೀಂದ್ರಿಯ ಸ್ಥಿತಿಯಲ್ಲಿ ಸ್ಥಿತಃ ನೆಲೆಸಿದವನಾಗಿ ನೀನು ನ ಇಲ್ಲ ತು ಆದರೆ ಸಮಃ ಲೌಕಿಕ ನಿದ್ರಾಸ್ಥಿತಿಯನ್ನು ನ ಆಗಲಿ ಗುಣಾನ್ ಲೌಕಿಕ ಗುಣಗಳನ್ನಾಗಲಿ ಚ ಮತ್ತು ಯುಂಕ್ಷೆ ನಿನ್ನನ್ನೇ ನೀನು ತೊಡಗಿಸಿಕೊಳ್ಳುವೆಯಾ ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಸ್ವಾಮಿಯೇ, ದೇವೋತ್ತಮ ಪರಮಪುರುಷನೇ, ಪ್ರಳಯದ ಅನಂತರ ಅರೆಮುಚ್ಚಿದ ಕಣ್ಣುಗಳಿಂದ ನಿದ್ರಿಸುತ್ತಿರುವಂತೆ ತೋರುವ ನಿನ್ನಲ್ಲಿ ಸೃಷ್ಟಿ ಶಕ್ತಿಯು ಸುಪ್ತವಾಗಿರುತ್ತದೆ. ಆದರೆ ವಸ್ತುತಃ ನೀನು ಸಾಮಾನ್ಯ ಮಾನವ ಜೀವಿಯಂತೆ ನಿದ್ರಿಸುವುದಿಲ್ಲ. ಏಕೆಂದರೆ ನೀನು ಭೌತ ಜಗತ್ತಿನ ಸೃಷ್ಟಿಯಿಂದ ಆಚೆಗೆ ಸದಾ ಭೌತಾತೀತ ದಿವ್ಯ ಹಂತದಲ್ಲಿರುತ್ತೀಯೇ, ಸದಾ ದಿವ್ಯಾನಂದ ಭರಿತನಾಗಿದ್ದೀಯೇ. ಹೀಗೆ ಕಾರಣೋದಕ ಶಾಯಿ ವಿಷ್ಣುವಾಗಿ ನಿನ್ನ ದಿವ್ಯ ನೆಲೆಯಲ್ಲಿ ಭೌತ ವಸ್ತುಗಳ ಸಂಪರ್ಕವಿಲ್ಲದೆ ಉಳಿದಿರುತ್ತೀಯೇ. ನೀನು ನಿದ್ರಿಸುತ್ತಿರುವಂತೆ ತೋರಿದರೂ ಈ ನಿದ್ರೆಯು ಅಜ್ಞಾನದ ನಿದ್ರೆಗಿಂತ ಭಿನ್ನವಾದದ್ದು. ಈಗ ರಿಪೀಟ್ ಮಾಡೋಣ ಅನುವಾದ. ನನ್ನ ಸ್ವಾಮಿಯೇ, ದೇವೋತ್ತಮ ಪರಮಪುರುಷನೇ, ಪ್ರಳಯದ ಅನಂತರ ಅರೆಮುಚ್ಚಿದ ಕಣ್ಣುಗಳಂತೆ ನಿದ್ರಿಸುತ್ತಿರುವಂತೆ ತೋರುವ ನಿನ್ನಲ್ಲಿ ಸೃಷ್ಟಿ ಶಕ್ತಿಯು ಸುಪ್ತವಾಗಿರುತ್ತದೆ. ಆದರೆ ವಸ್ತುತಃ ನೀನು ಸಾಮಾನ್ಯ ಮಾನವ ಜೀವಿಯಂತೆ ನಿದ್ರಿಸುವುದಿಲ್ಲ. ಏಕೆಂದರೆ ನೀನು ಭೌತ ಜಗತ್ತಿನ ಸೃಷ್ಟಿಯಿಂದ ಆಚೆಗೆ ಸದಾ ಭೌತಾತೀತ ದಿವ್ಯ ಹಂತದಲ್ಲಿರುತ್ತೀಯೇ. ಸದಾ ದಿವ್ಯಾನಂದ ಭರಿತನಾಗಿದ್ದೀಯೇ. ಹೀಗೆ ಕಾರಣೋದಕ ಶಾಯಿ ವಿಷ್ಣುವಾಗಿ ನಿನ್ನ ದಿವ್ಯ ನೆಲೆಯಲ್ಲಿ ಭೌತ ವಸ್ತುಗಳ ಸಂಪರ್ಕವಿಲ್ಲದೆ ಉಳಿದಿರುತ್ತೀಯೇ. ನೀನು ನಿದ್ರಿಸುವಂತೆ ತೋರಿದರೂ ಈ ನಿದ್ರೆಯು ಅಜ್ಞಾನದ ನಿದ್ರೆಗಿಂತ ಭಿನ್ನವಾದದ್ದು.
ಅಜ್ಞಾನದ ನಿದ್ರೆಗಿಂತ ಭಿನ್ನವಾದದ್ದು. ಅಜ್ಞಾನದ ನಿದ್ರೆಗಿಂತ ಭಿನ್ನವಾದದ್ದು. ಹರೇ ಕೃಷ್ಣ. ಗೀತಾ ಮಾತಾಜಿ ಓದ್ತೀರಾ? ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಆ, ಭಾವಾರ್ಥ ಓದಿ ಮಾತಾಜಿ. ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಬ್ರಹ್ಮ ಸಂಹಿತೆಯಲ್ಲಿ ಬಹು ಸ್ಪಷ್ಟವಾಗಿ ಹೇಳಿದೆ 5.47 ಯಕಾರಣಾರ್ಣವ ಜಲೆ ಭಜತಿ ಸ್ಮಯೋಗ ನಿದ್ರಾಮನಂತ ಜಗದಂಡ ಸರೋಮಕೂಪ ಆಧಾರ ಶಕ್ತಿಮವಲಂಬ್ಯ ಪರಾಂ ಸ್ವಮೂರ್ತಿಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಕಾರಣೋದಕ ಸಾಗರದಲ್ಲಿ ತನ್ನ ಸ್ವಾಂಶ ವಿಸ್ತರಣೆ ಮಹಾವಿಷ್ಣುವಾಗಿ ಆದಿಪುರುಷ ಪರಮಪ್ರಭು ಗೋವಿಂದನು ಮಲಗಿದ್ದಾನೆ. ಅವನ ದಿವ್ಯ ದೇಹದ ರೋಮಕೂಪಗಳಿಂದ ವಿಶ್ವಗಳೂ ಮೂಡಿವೆ. ಅವನು ನಿತ್ಯತೆಯ ಯೋಗ ನಿದ್ರೆಯಲ್ಲಿದ್ದಾನೆ. ಇಂತಹ ಆದಿಪುರುಷನಾದ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಆದಿಪುರುಷ ದೇವೋತ್ತಮ ಪರಮಪುರುಷ ಗೋವಿಂದನು ಮಹಾವಿಷ್ಣುವಾಗಿ ವಿಸ್ತಾರಗೊಳ್ಳುತ್ತಾನೆ. ಈ ಸೃಷ್ಟಿಯು ಲಯವಾದಾಗ ಅನಂತರ ಅವನು ದಿವ್ಯಾನಂದದಲ್ಲಿ ಲೀನವಾಗಿದ್ದು ಬಿಡುತ್ತಾನೆ. ಯೋಗ ನಿದ್ರಾಂ ಎಂಬ ಪದವನ್ನು ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದಂತೆ ಉಪಯೋಗಿಸಲಾಗಿದೆ. ಈ ನಿದ್ರೆಯು ತಮೋಗುಣದ ನಮ್ಮ ನಿದ್ರೆಯಂತಹದಲ್ಲ ಎಂಬುದನ್ನು ತಿಳಿದುಕೊಳ್ಳಬೇಕು. ಭಗವಂತನು ಯಾವಾಗಲೂ ದಿವ್ಯತೆಯ ನೆಲೆಯಲ್ಲಿರುತ್ತಾನೆ. ಅವನು ಸಚ್ಚಿದಾನಂದನು, ನಿತ್ಯಾನಂದನು. ಆದ್ದರಿಂದ ಸಾಮಾನ್ಯ ಮಾನವ ಜೀವಿಗಳಂತೆ ಅವನು ನಿದ್ರೆಯಿಂದ ಬಾಧಿತನಾಗುವುದಿಲ್ಲ. ದೇವೋತ್ತಮ ಪರಮಪುರುಷನು ಎಲ್ಲಾ ಹಂತಗಳಲ್ಲೂ ದಿವ್ಯಾನಂದದಲ್ಲಿರುತ್ತಾನೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಶೀಲ ಮಧ್ವಾಚಾರ್ಯರು ಅಡಕವಾಗಿ ಭಗವಂತನು ತುರ್ಯ ಸ್ಥಿತಃ ಸದಾ ದಿವ್ಯತೆಯಲ್ಲಿರುವವನು ಎಂದು ಹೇಳುತ್ತಾರೆ. ದಿವ್ಯ ಸ್ಥಿತಿಯಲ್ಲಿ ಜಾಗರಣ, ನಿದ್ರಾ, ಸುಷುಪ್ತಿ, ಎಚ್ಚರದ ಸ್ಥಿತಿ, ನಿದ್ರೆ ಮತ್ತು ಆಳವಾದ ನಿದ್ರೆ ಎನ್ನುವಂತಹದೇನೂ ಇರುವುದಿಲ್ಲ. ಯೋಗಾಚರಣೆಯು ಮಹಾವಿಷ್ಣುವಿನ ಯೋಗ ನಿದ್ರೆಗೆ ಸಮ. ಯೋಗಿಗಳು ತಮ್ಮ ಕಣ್ಣುಗಳನ್ನು ಅರೆಮುಚ್ಚಿರಬೇಕು. ಈ ಸ್ಥಿತಿಯು ಖಂಡಿತವಾಗಿಯೂ ನಿದ್ರೆಯಲ್ಲ. ಕೆಲವು ನಕಲಿ ಯೋಗಿಗಳು ವಿಶೇಷವಾಗಿ ಈ ಆಧುನಿಕ ಯುಗದಲ್ಲಿ ತಮ್ಮ ಯೋಗವನ್ನು ನಿದ್ರೆಯ ಮೂಲಕ ತೋರಿಸುತ್ತಾರೆ. ಶಾಸ್ತ್ರದಲ್ಲಿ ಧ್ಯಾನಾವಸ್ಥಿತ ಸಂಪೂರ್ಣ ಧ್ಯಾನ ಸ್ಥಿತಿಯಲ್ಲಿರುವುದು ಎಂದು ವರ್ಣಿಸಲಾಗಿದೆ. ಆದರೆ ಇದು ದೇವೋತ್ತಮ ಪರಮಪುರುಷನನ್ನು ಕುರಿತು ಮಾಡುವ ಧ್ಯಾನ. ಧ್ಯಾನಾವಸ್ಥಿತ ತದ್ಗತೇನ ಮನಸ. ಮನಸ್ಸು ಸದಾ ಕಾಲವೂ ಭಗವಂತನ ಚರಣ ಕಮಲಗಳಲ್ಲಿ ನೆಲೆಗೊಂಡಿರಬೇಕು. ಯೋಗಾಚರಣೆ ಎಂದರೆ ನಿದ್ರೆಯಲ್ಲ, ಅದು ಸದಾ ಭಗವಂತನ ಪಾದ ಕಮಲಗಳ ಮೇಲೆ ಸಕ್ರಿಯವಾಗಿ ನೆಲೆಸಿರುವ ಸ್ಥಿತಿ. ಅಂತಹ ಯೋಗಾಚರಣೆಯು ಯಶಸ್ವಿಯಾಗುತ್ತದೆ. ಹರೇ ಹರೇ ಕೃಷ್ಣ ಗುರು. ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಶ್ರೀ ಪ್ರಹ್ಲಾದ್ ಮಹಾರಾಜರು ಭಗವಂತನ ಮಹಿಮೆಗಳ ಬಗ್ಗೆ ಮತ್ತಷ್ಟು ಮುಂದುವರಿಸಿ ಒಂದು ಗ್ಲೋರಿಫೈ ಮಾಡ್ತಾ ಇದ್ದಾರೆ. ಈ ಸಂಪೂರ್ಣ ಬ್ರಹ್ಮಾಂಡ ವಿಲೀನವಾದ ನಂತರ ಎಲ್ಲ ಸೃಷ್ಟಿ ಶಕ್ತಿ ಏನಿರುತ್ತೆ ಅದು ಭಗವಂತನಲ್ಲೇ ವಿಲೀನವಾಗುತ್ತೆ. ನೀನು ಅರೆಮುಚ್ಚಿದ ಕಣ್ಣುಗಳಂತೆ ಮಲಗಿರುವಂತೆ ಕಂಡ್ರೂ ಕೂಡ ಅದು ನಮ್ಮಂತಹ ಜಡನಿದ್ರೆ ಅಲ್ಲ, ಮನುಷ್ಯರಂತೆ ಜಡನಿದ್ರೆ ಅಲ್ಲ. ಸೊ ಭಗವಂತ ಯೋಗ ನಿದ್ರೆಯಲ್ಲಿ ಈ ತಮಸ್ ಗುಣದಿಂದ ದೂರವಾಗಿ, ನಮ್ಮ ನಿದ್ರೆಯನ್ನು ಇದು ತಮಸ್ ಗುಣದಿಂದ ಕೂಡಿರುತ್ತೆ. ಸೊ ಆದ್ರೆ ಭಗವಂತನ ಯೋಗ ನಿದ್ರೆ ಅದು ತಮಸ್ ಗುಣದಿಂದ ಅಲ್ಲ, ಅದು ತುರ್ಯಾತೀತ ನಿದ್ರೆ ಅದು. ಸೊ ಅದರಿಂದ ಈ ಶುದ್ಧ ಆನಂದದಲ್ಲಿ ಭಗವಂತ ಯಾವಾಗ್ಲೂ ಇರ್ತಾನೆ. ಸೊ ಭಗವಂತ ಕಾಲಕ್ಕೆ ಅತೀತ, ಗುಣಾತೀತ ಸ್ಥಿತಿ. ಗುಣಗಳಿಗೆ ಯಾವುದೇ ಗುಣಗಳು ಅವನನ್ನು ಮುಟ್ಟುವುದಿಲ್ಲ. ಈ ಐಹಿಕ ಜಗತ್ತಿನ ಯಾವುದೇ ಗುಣಗಳು, 3 ಗುಣಗಳೇನಿವೆ, ತ್ರಿಗುಣಗಳು ನಮ್ಮದು, ಈ ಯಾವ ಗುಣಗಳು ಭಗವಂತನನ್ನು ಮುಟ್ಟುವುದಿಲ್ಲ. ಅವನು ಭಗವಂತ ಗುಣಾತೀತ. ಸೊ ಜಗತ್ತನ್ನು ಸೃಷ್ಟಿ ಮಾಡುವ ಶಕ್ತಿಯನ್ನು ಕೂಡ ಭಗವಂತ ನಿರ್ವಿಕಲ್ಪವಾಗಿ ತನ್ನಲ್ಲಿಯೇ ಹೊಂದಿರ್ತಾನೆ. ಇಲ್ಲಿ ಯೋಗ ನಿದ್ರೆ ಅಂತ ಒಂದು ಮತ್ತೆ ಹೇಳಲಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯೋಗ ನಿದ್ರೆ ಅಂದ್ರೆ, ಮಹಾವಿಷ್ಣುವಿನ ಯೋಗ ನಿದ್ರೆ ಅಂದ್ರೆ ಇದು ಆನಂದಮಯ ನಿದ್ರೆ. ಅದು ಜಡತೆಯ ಚಿಹ್ನೆ ಇಲ್ಲ. ನಮ್ದೆಲ್ಲ ಜಡತೆಯ ಚಿಹ್ನೆ ನಮ್ದು. ದೇಹಕ್ಕೆ ಸುಸ್ತಾಯ್ತು, ನಮ್ಗೆ ನಿದ್ದೆ ಬೇಕು, ನಮ್ಗೆ ಇಲ್ಲ ಹಂಗೇನೆ ನಿದ್ದೆ ಬೇಕು, ಹಂಗೆ ಮಲ್ಕೊಂಡ್ರೆ ನಿದ್ದೆ ಮಾಡ್ತೀವಿ ನಾವು. ಸೊ ಇಲ್ಲ ಭಗವದ್ಗೀತೆ ಕ್ಲಾಸ್ ನಡೀತಾ ಇದ್ರೆ ನಿದ್ದೆ ಬರುತ್ತೆ, ಭಾಗವತಂ ಕ್ಲಾಸ್ ನೋಡಿದ್ರೆ ನಮ್ಗೆ ನಿದ್ದೆ ಬರುತ್ತೆ. ಸೊ ಇದು ಜಡತೆಯ ಚಿಹ್ನೆ. ಇದು ಯಾಕೆಂದ್ರೆ ನಾವು ತಮೋಗುಣದಲ್ಲಿ ಇನ್ನೂ ಹೊರಗಡೆ ಬಂದಿಲ್ಲ. ತಮೋಗುಣದಿಂದ ಭಗವಂತನ ಬಗ್ಗೆ ಹೆಚ್ಚು ಕೇಳುವ ಆಸಕ್ತಿ ನಮಗೆ ಯಾವಾಗ ಭಗವಂತನ ಒಂದು ಇದು ನಡೀತಾ ಇರುತ್ತೆ, ಸಂಕೀರ್ತನೆ ಅಥವಾ ಯಾವಾಗಾದ್ರೂ ಕ್ಲಾಸ್ ನಡೀತಾ ಇರುತ್ತೆ, ನಮ್ಗೆ ಸುಮಾರು ಜನಕ್ಕೆ ನಿದ್ದೆ ಬರುತ್ತೆ. ಸೊ ಇನ್ನೂ ನಮ್ಗೆ ಸಾಧನೆ ಮಾಡಬೇಕಾಗಿದೆ ನಾವು. ಸೊ ಮಹಾವಿಷ್ಣುವಿನ ನಿದ್ರೆ ಅಂದ್ರೆ ಇಲ್ಲಿ ಆನಂದಮಯ ನಿದ್ರೆ, ಅದು ಜಡತೆಯ ನಿದ್ರೆ ಅಲ್ಲ ಅದು. ಸೊ ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಮಹಾವಿಷ್ಣು ಕಾರಣೋದಕ ಸಾಗರದಲ್ಲಿ ಯೋಗ ನಿದ್ರೆಯಲ್ಲಿ ಲೀನವಾಗಿರುತ್ತಾನೆ. ಭಗವಂತನ ನಿದ್ರೆ ಅಜ್ಞಾನದ್ದಲ್ಲ, ಅದು ಪರಮಾತ್ಮನ ಇಚ್ಛಾಶಕ್ತಿಯಿಂದ ತುಂಬಿರುವ ಲೀಲೆ.
ಸೊ ಇಲ್ಲಿ ಭಗವಂತನ ಸ್ಥಿತಿ ಹೇಗಿರುತ್ತೆ ಅಂದ್ರೆ ತುರಿಯಾವಸ್ಥೆಯಲ್ಲಿ ಇರುತ್ತೆ. ನಮ್ಮ ಜಗತ್ತಿನಲ್ಲಿ 3 ಏನಿರುತ್ತೆ ಅಂದ್ರೆ ನಿದ್ರೆಯಲ್ಲಿ, ನಮ್ಮ ನಿದ್ರೆ ಯಾವ ತರ ಇರುತ್ತೆ ಅಂದ್ರೆ ಜಾಗೃತ ಅವಸ್ಥೆ, ಈಗ ನಾವು ಎದ್ದು ಕೂತ್ಕೊಂಡಿದೀವಿ, ಮಾತಾಡ್ತಾ ಇದೀವಿ, ಜಾಗೃತ ಅವಸ್ಥೆ. ನಂತರ ಸ್ವಪ್ನಾವಸ್ಥೆ ಅಂತ ಹೇಳ್ತೀವಿ, ನಾವು ಯಾವಾಗ ಮಲ್ಕೋತೇವೆ ಸ್ವಲ್ಪ ನಿಧಾನವಾಗಿ ಸ್ವಪ್ನ ಸ್ಟೇಜ್ಗೆ ಹೋಗ್ತೀವಿ, ಅಲ್ಲಿ ವಿವಿಧ ರೀತಿಯ ಸ್ವಪ್ನಗಳನ್ನು ಕಾಣ್ತೀವಿ. ಅದು ಕೂಡ ಸರಿಯಾದ ನಿದ್ದೆ ಅಲ್ಲ. ಅದು ಸ್ವಪ್ನದಲ್ಲಿ ಯಾವಾಗ ನಾವು ಸ್ವಪ್ನದಲ್ಲಿ ಇರ್ತೀವಿ ಅಂದ್ರೆ ನಮಗೆ ರಾತ್ರಿ ಎಲ್ಲ ಸ್ವಪ್ನ ಬಂದಿದ್ರೆ ಬೆಳಗ್ಗೆ ಫ್ರೆಶ್ ಅನ್ಸೋದೇ ಇಲ್ಲ ನಮಗೆ. ಅದು ಸ್ವಪ್ನ ನಿದ್ದೆ, ಅದು ಸ್ವಪ್ನಗಳು ಬರ್ತಾನೆ ಇರುತ್ತೆ. ಕೆಲವು ಒಳ್ಳೆ ಸ್ವಪ್ನಗಳಿರ್ಬೋದು, ಕೆಲವು ಹೆದರಿಸುವಂತ ಸ್ವಪ್ನಗಳಿರ್ಬೋದು, ಈ ರೀತಿಯಾಗಿ ಸ್ವಪ್ನಗಳು ಬರ್ತಾ ಇರ್ತವೆ. ಆದ್ರೆ ನಮ್ಮ ದೇಹಕ್ಕೆ ಸರಿಯಾಗಿ ರೆಸ್ಟ್ ಸಿಗೋದಿಲ್ಲ ಆ ಟೈಮಲ್ಲಿ. ಆದ್ರಿಂದ ನಾವು ಬೆಳಗ್ಗೆ ಎದ್ದಾಗ ಏನಾಗುತ್ತೆ, ನಮ್ಗೆ ಇನ್ನೂ ಜಡತ್ವದ ಒಂದು ಅನುಭವ ಇರುತ್ತೆ, ಫ್ರೆಶ್ನೆಸ್ ಅನ್ಸೋದಿಲ್ಲ ನಮ್ಗೆ. ಒಂದು ಶಕ್ತಿ ಅನ್ನೋದು, ಒಂದು ಮನಸ್ಸಿಗೆ ಒಂದು ಏನು ಫ್ರೆಶ್ನೆಸ್ ಅನ್ನೋದೇ ಇರೋದಿಲ್ಲ. ನಂತರ ಕೊನೆಯದು ಸುಷುಪ್ತಿ ಅಂತ ಹೇಳ್ತಾರೆ. ಸುಷುಪ್ತಿ ಅಂದ್ರೆ ಅದು ಗಾಢ ನಿದ್ರೆ ಅಂತ ಹೇಳಿ. ಈ ರೀತಿಯಾಗಿ ಮೆಡಿಕಲ್ ಟರ್ಮ್ಸ್ ಕೂಡ, ಮೆಡಿಕಲ್ ಅವರು ಕೂಡ ಇದನ್ನ ಅಗ್ರಿ ಮಾಡಿದ್ದಾರೆ. ಯಾವ್ದು ಶಾಸ್ತ್ರಗಳು ಬರೆದಿದ್ದಾರೆ ಅದನ್ನು ಮಾಡರ್ನ್ ಮೆಡಿಸನ್ ಏನಿದೆ, ವಿಜ್ಞಾನಿಗಳು ಕೂಡ, ಡಾಕ್ಟರ್ಗಳು ಕೂಡ ಒಪ್ಕೊಂಡಿದ್ದಾರೆ. ಈ ರೀತಿಯಾಗಿ ನಾವು 3 ರೀತಿಯಾಗಿ ನಿದ್ರೆ ಮಾಡ್ತೀವಿ ಜಾಗೃತ ಅವಸ್ಥೆಯಲ್ಲಿ. ಅಂದ್ರೆ ಹಾಸಿಗೆ ಮೇಲೆ ಬಿದ್ದಿದ್ದೀವಿ, ಏನೂ ನಿದ್ದೆ ಮಾಡ್ತಾ ಇಲ್ಲ, ಸ್ವಪ್ನ ಸ್ಥಿತಿಗೆ ನಿಧಾನವಾಗಿ ಸ್ವಪ್ನ ಸ್ಥಿತಿಗೆ ಜಾರ್ತೀವಿ, ನಂತರ ಅದು ಕೂಡ ಸರಿಯಾದ ನಿದ್ದೆ ಅಲ್ಲ. ಸುಷುಪ್ತಿ ಅಂದ್ರೆ ಅದು ಗಾಢವಾದ ನಿದ್ರೆ. ಆದ್ರೆ ಈ 3 ರೀತಿಯ ಸ್ಥಿತಿಗಳೇನಿದೆ ನಿದ್ದೆಯಲ್ಲಿ, ಈ 3 ರೀತಿಯ ಸ್ಥಿತಿಗಳು ಇವು ಕೂಡ ಜಡ ನಿದ್ರೆಗಳು. ಇವೆಲ್ಲ ಜಡ ನಿದ್ರೆಗಳು ಮತ್ತು ಈ ತಾಮಸಿಕ ಗುಣದಿಂದ ಸೇರ್ಕೊಂಡಿದೆ ನಮ್ಗೆ. ನಾವು ಕ್ಲಾಸ್ ಕೇಳುವಾಗ್ಲೂ ಹಾಗೆ ನಿಧಾನವಾಗಿ ನಾವು ಇದಕ್ಕೆ ಜಾಗೃತ ಅವಸ್ಥೆಯಿಂದ ಜಾರ್ಕೊಳ್ತೀವಿ, ಕೆಳಗಿನ ಅವಸ್ಥೆಗಳಿಗೆ, ಸ್ವಪ್ನ ಸ್ಥಿತಿಗೆ, ಸುಷುಪ್ತಿಗೆ ಜಾರ್ಕೊಳ್ತೀವಿ, ನಂತರ ಗೊರಕೆ ಹೊಡಿಲಿಕ್ಕೆ ಶುರು ಮಾಡ್ತೀವಿ. ಸೊ ಕ್ಲಾಸ್ಗಳೆಲ್ಲ ನೋಡಿದೀವಿ ನಾವು, ಇದೆಲ್ಲ ಆಗುತ್ತೆ. ಯಾಕಂದ್ರೆ ಅದು ನಮ್ಗೆ ಸುಮ್ಮನೆ ಕೂತು ಕೇಳಿ ಅಭ್ಯಾಸ ಇಲ್ಲ, ಏನೋ ಒಂದು ಕ್ರಿಯೆ ಮಾಡ್ತಾ ಇದ್ದು ಅಭ್ಯಾಸ ಆಗಿದೆ ನಮ್ಗೆ. ಸೊ ಜೊತೆಗೆ ನಮ್ಗೆ ಭಗವಂತನ ಒಂದು ಇದರ ಮೇಲೆ, ನಾಮದ ಮೇಲೆ ಇನ್ನೂ ಅಷ್ಟು ಟೇಸ್ಟ್ ಬಂದಿಲ್ಲ. ಯಾವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಎಲ್ಲಿ ಕ್ಲಾಸ್ ನಡೀತಾ ಇದ್ರು ಅಲ್ಲಿ ಹೋಗಿ ಕೇಳೋಣ ಅನ್ಸುತ್ತೆ ನಮ್ಗೆ. ಸೊ ಈ ರೀತಿಯ ಪರಿಸ್ಥಿತಿ ನಾವಿನ್ನು ದೂರದಲ್ಲಿದ್ದೇವೆ. ಸೊ ಅದರಿಂದ ನಮ್ಗೆ ನಾವೇನಿದ್ದೀವಿ ಇನ್ನು ಈ ನಿದ್ರಾವಸ್ಥೆಯಲ್ಲೇ, ಜಡಾವಸ್ಥೆಯಲ್ಲಿ ಇದ್ದೀವಿ. ಸೊ ಆದ್ರೆ ಭಗವಂತನದ್ದು ತುರಿಯಾವಸ್ಥೆ. ಆ ತುರಿಯಾವಸ್ಥೆ ಅಂದ್ರೆ ಈ ಯಾವುಗಳಿಗೂ ಸಂಬಂಧ ಇಲ್ಲ, ಜಾಗೃತ ಸ್ವಪ್ನ ಸುಷುಪ್ತಿಗೆ ಏನು ಶುದ್ಧ ಇಲ್ಲ, ಅದು ಅವ್ಯಕ್ತ ಶುದ್ಧ, ಅದು ನಿರ್ಗುಣ ಸ್ಥಿತಿಯಲ್ಲಿ ಭಗವಂತ ಇರ್ತಾರೆ. ಸೊ ಇಲ್ಲಿ ಮಧ್ವಾಚಾರ್ಯರ ಒಂದು ಶ್ಲೋಕದ ಕುರಿತು ಏನ್ ಹೇಳ್ತಾರೆ ಅಂದ್ರೆ, ಭಗವಂತನು ತುರಿಯ ಸ್ಥಿತನಾಗಿರುತ್ತಾನೆ ಅಂದ್ರೆ ಯಾವುದೇ ಜಡ ಗುಣಗಳ ಪ್ರಭಾವವಿಲ್ಲ. ಇಲ್ಲಿ ಸಂಕ್ಷಿಪ್ತವಾಗಿ ಮಧ್ವಾಚಾರ್ಯರು ಹೇಳಿದ್ದಾರೆ, ಭಗವಂತನು ತುರಿಯ ಸ್ಥಿತಿಯಲ್ಲಿ ಇರ್ತಾನೆ ಅಂದ್ಬಿಟ್ಟು. ನೀವು ಯೋಗ ಕ್ಲಾಸ್ಗಳಿಗೆಲ್ಲ ಹೋದ್ರೆ ಅಲ್ಲೂ ಮೆಡಿಟೇಷನ್ ಎಲ್ಲ ಹೇಳ್ಕೊಡ್ತಾರೆ, ನಾವು ತುರಿಯ ಸ್ಥಿತಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅವರು. ಆದ್ರೆ ತುರಿಯ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಹವನ್ನು, ಈ ಫಿಸಿಕಲ್ ದೇಹ ಇಟ್ಕೊಂಡು ನಾವು ತುರಿಯ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಸುಮ್ಮನೆ ಅವ್ರ ಕ್ಲಾಸಲ್ಲಿ ಹೇಳ್ತಾರೆ ಅಷ್ಟೇ. ನೆಕ್ಸ್ಟ್ ತುರಿಯ ಸ್ಥಿತಿ, ನಾವು ತುರಿಯ ಸ್ಥಿತಿಯನ್ನು ಸಾಧನೆ ಮಾಡಬೇಕು, ಈ ತರ ಹೇಳ್ತಾರೆ. ಆದ್ರೆ ಅವ್ರು ಯಾರು ಹೇಳ್ತಾ ಇದ್ದಾರೆ ಅವರು ತುರಿಯ ಸ್ಥಿತಿಗೆ ಹೋಗಿಲ್ಲ. ಯಾಕಂದ್ರೆ ಒಂದು ವ್ಯಕ್ತಿ ತುರಿಯ ಸ್ಥಿತಿಗೆ ಯಾವ ಹೋಗ್ಬಿಡ್ತಾನೆ ಅಂದ್ರೆ ಆಮೇಲೆ ಅವನು ಮಾತಾಡೋದೇ ಇಲ್ಲ, ಅವನು ಭಗವಂತನ ದಿವ್ಯ ದರ್ಶನ ಆಗುತ್ತೆ. ಯಾರಿಗೆ ಭಗವಂತನ ದಿವ್ಯ ದರ್ಶನ ಆಗೋಗುತ್ತೆ ಅವ್ರ ಮಾತುಗಳೇ ಆಡೋದಿಲ್ಲ ಆಮೇಲೆ. ಸೊ ಈ ರೀತಿಯಾಗಿ ಅವನಿಗೆ ಜಡಗುಣಗಳ ಯಾವ ಪ್ರಭಾವದಲ್ಲೂ ಇರಲ್ಲ, ಅವನು ಭಗವಂತನ ಶುದ್ಧ ಭಕ್ತನಾಗ್ಬಿಡ್ತಾನೆ. ಸೊ ಕೆಲವು ವ್ಯಕ್ತಿಗಳು, ಶೀಲ ಪ್ರಭುಪಾದರು, ಆಮೇಲೆ ಪುರಂದರದಾಸರು, ಕನಕದಾಸರು, ಇಂಥವರು ಅದು ಭಗವಂತನ ದರ್ಶನ ಆಗಿದ್ರು ಕೂಡ ಅವರು ಮಾತಾಡ್ತಾ ಇರ್ತಾರೆ. ಬಹಳ ಕಡಿಮೆ ಜನ ಆತರ. ಆದ್ರೆ ಒಂದು ಸಾರಿ ಭಗವಂತನ ದರ್ಶನ ಆಯ್ತು ಅಂದ್ರೆ ಜನಗಳು ಮಾತಾಡೋದನ್ನ ಕಡಿಮೆ ಮಾಡ್ತಾರೆ. ಈ ಗೋಸಿಪಿಂಗ್ ಎಲ್ಲ ಮಾಡೋದು ಬಿಟ್ಬಿಡ್ತಾರೆ. ಅವ್ರು ಯಾರು ಮಾತಾಡಿದ್ರೆ ಭಗವಂತನ ಬಗ್ಗೆ ಮಾತಾಡ್ತಾರೆ, ಇಲ್ದ್ರೆ ಏನು ಮಾತಾಡೋದಿಲ್ಲ ಅವರು. ಸೊ ಈ ರೀತಿಯಾಗಿ ಅವರು ಆ ಸ್ಥಿತಿಯಲ್ಲಿ ಇರ್ತಾರೆ. ಇಲ್ಲಿ ಅರ್ಧ ಮುಚ್ಚಿದ ಕಣ್ಣುಗಳು ಅಂದ್ರೆ ಮಿಲಿತ ದೃಷ್ಟಿ ಅಂತ, ಅರ್ಧ ಮಿಲಿತ ದೃಷ್ಟಿ ಅಂತ, ಅರ್ಧ ಮುಚ್ಚಿದ ಕಣ್ಣುಗಳು. ಇಲ್ಲಿ ಯೋಗಿಗಳು ಕೂಡ ಈ ಅರ್ಧ ಮುಚ್ಚಿದ ಕಣ್ಣುಗಳಿಂದ ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ. ಅರ್ಧ ಮುಚ್ಚಿದ ಕಣ್ಣುಗಳು ಯಾಕಂದ್ರೆ ಪೂರ್ಣ ಮುಚ್ಚಿದ್ರೆ ಏನಾಗುತ್ತೆ, ನಿದ್ದೆ ಬರುತ್ತೆ. ಸೊ ಅದಕ್ಕೆ ಅರ್ಧ ಮುಚ್ಚಿದ ಕಣ್ಣುಗಳಿಂದ ನಾವು ಮೂಗಿನ ಕೊನೆಯನ್ನು ನೋಡಿಕೊಂಡು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಮಹಾವಿಷ್ಣುವು ಕೂಡ ಯೋಗ ನಿದ್ರೆಯಲ್ಲಿ ಅರ್ಧ ಮುಚ್ಚಿದ ಕಣ್ಣುಗಳಿಂದ ಅವರು ಯೋಗ ನಿದ್ರೆಯಲ್ಲಿ ಇರ್ತಾರೆ. ಆದ್ರೆ ಇದು ನಿದ್ದೆ ಅಲ್ಲ. ಸೊ ನಿದ್ರೆ ಮಾಡ್ಬೇಕಂದ್ರೆ ಸಂಪೂರ್ಣ ಕಣ್ಣು ಮುಚ್ಕೊಳ್ತಾರೆ. ಅರ್ಧ ಕಣ್ಣು ತೆಕ್ಕೊಂಡು ನಿದ್ದೆ ಮಾಡೋದು ಕಷ್ಟ, ಆಗೋದಿಲ್ಲ, ಸಾಧ್ಯವಿಲ್ಲ. ಅಂದ್ರೆ ಕೆಲವು ಪ್ರಾಣಿಗಳು ಕಣ್ಣು ತೆಕ್ಕೊಂಡೆ ನಿದ್ದೆ ಮಾಡ್ತೇವೆ ಅಂತ ಇದೆ ಅದು. ಆದ್ರೆ ಅದು ಆ ಪ್ರಾಣಿಗಳಿಗೆ ಆ ಒಂದು ಶಕ್ತಿ ಇರುತ್ತೆ, ನಮ್ಗೆ ಆತರ ಇಲ್ಲ. ನಾವು ಅರ್ಧ ಕಣ್ಣು ತೆಕ್ಕೊಂಡು ನಿದ್ದೆ ಮಾಡೋದು ಕಷ್ಟ. ನಮ್ಗೆ ನಿದ್ದೆ ಬಂತು ಅಂದ್ರೆ ಕಣ್ಣು ಮುಚ್ಕೊಳ್ಳೋದೆ ನಮ್ದು. ಸೊ ಅದು ಈ ಅರೆನಿದ್ರೆ ಅಲ್ಲ, ಇದು ಧ್ಯಾನ ಸ್ಥಿತಿ. ಅರ್ಧ ಮಿಲಿತ ಕಣ್ಣುಗಳು, ಇದು ಧ್ಯಾನ ಸ್ಥಿತಿ. ಶುದ್ಧ ಆನಂದದ ಲೀನತೆಯಲ್ಲಿ ಅವ್ರು ಇರ್ತಾರೆ. ಸೊ ನಾವು ಕೂಡ ಜಪ ಮಾಡುವಾಗ ಅರ್ಧ ಮುಚ್ಚಿದ ಕಣ್ಣುಗಳಿಂದ ಜಪ ಮಾಡಬೇಕು, ಇಲ್ಲ ಅಂದ್ರೆ ಫುಲ್ ಮುಚ್ಕೊಂಡ್ರೆ ನಿದ್ದೆ ಬರುತ್ತೆ ನಮ್ಗೂ. ಸೊ ಇಲ್ಲಿ ಭಗವಂತ ಕಾರಣೋದಕ ಸಮುದ್ರದಲ್ಲಿ ನಿಷ್ಕ್ರಿಯನಂತೆ ಕಂಡ್ರು ಕೂಡ ಅವನು ತಾನೇನು ಮಾಡಲ್ಲ ಅಂತ ನೋಡಿದವ್ರಿಗೆ ಅನ್ಸುತ್ತೆ. ಆದರೆ ಎಲ್ಲವೂ ಕೂಡ ಅವನ ನಿಶ್ಚೆಯಿಂದಲೇ ನಡೀತಾ ಇರುತ್ತೆ, ಎಲ್ಲವೂ ಕೂಡ ಅವನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇದು ಶುದ್ಧವಾದ ಸ್ಥಿತಿ.
ಸೊ ಭಗವಂತ ಭಗವದ್ಗೀತೆ 3.22 ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂದ್ರೆ, ನನಗೆ ಈ ಲೋಕದಲ್ಲಿ ಮಾಡಬೇಕಾದ್ದು ಏನೂ ಇಲ್ಲ. ಅದೇ ಶ್ಲೋಕದ ಅರ್ಥವನ್ನು ಇಲ್ಲಿ ನಾವು ನೋಡ್ಬೋದು. ಆದ್ರೆ ನಾನು ಎಲ್ಲವನ್ನೂ ನಾನೇ ಮಾಡ್ತೇನೆ. ಯಾಕೆ ಮಾಡ್ತೇನೆ? ಸಕಲ ಜೀವಿಗಳ ಯೋಗಕ್ಷೇಮಕ್ಕಾಗಿ ನಾನು ಮಾಡ್ತೇನೆ. ಆದ್ರೆ ನಾನು ಈ ಕೆಲಸ ಮಾಡಬೇಕು ಅಂತ ಏನೂ ಇಲ್ಲ. ಈ ಭಗವದ್ಗೀತೆಯ 3ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಇದೆ. ನಂತರ ಭಗವಂತ ಗುಣಾತೀತ, ಅವನಿಗೆ ಭಗವಂತ ಮಾಯೆಗೆ ಒಳಪಡುವುದಿಲ್ಲ. ಪ್ರಪಂಚದ 3 ಗುಣಗಳು ಏನಿದೆ ನಮ್ದು, ಸತ್ವ ರಜಸ್ ತಮಸ್ಸು, ಇದು ಅವನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅವನನ್ನು ಸ್ಪರ್ಶ ಮಾಡೋದಿಲ್ಲ. ಅವನು ನಿರ್ಗುಣ ಪರಬ್ರಹ್ಮ. ಆದರೆ ಗುಣಾವತಾರದ ರೂಪದಲ್ಲಿ ಜಗತ್ತಿನಲ್ಲಿ ಅವನು ಕಾರ್ಯನಿಲ್ಲಿಸ್ತಾನೆ. ಅವನು ಗುಣಾವತಾರಗಳು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಇವರು ಗುಣದ ಅವತಾರಗಳು. ಬ್ರಹ್ಮ ಏನು? ಯಾರ್ಯಾರು ಹೇಳ್ತೀರಾ ಬ್ರಹ್ಮದ ಯಾವ ಗುಣದ ಅಧಿಪತಿ ಅಂತ? ಹರೇ ಕೃಷ್ಣ. ಬ್ರಹ್ಮ ಯಾವ ಗುಣದ? ಪ್ರಭುಜಿ, ರಜೋಗುಣದ ಅಧಿಪತಿ. ಅಂದ್ರೆ ಮಹೇಶ ಅಂದ್ರೆ ಈಶ್ವರ ತಮೋಗುಣ ಪ್ರಭುಜಿ, ತಮೋಗುಣದ ಅಧಿಪತಿ. ಮತ್ತೆ ವಿಷ್ಣು ಸತ್ವಗುಣದ ಅಧಿಪತಿ. ಹರಿ ಬೋಲ್. ಸೊ ಈ ಅಧಿಪತಿ ಅಂದ್ರೆ ಅವರು ಆ ಗುಣದಲ್ಲಿದ್ದಾರೆ ಅಂತ ಅಲ್ಲ ಅದು ಅಂತ, ಆಯ್ತಾ? ಸೊ ಬ್ರಹ್ಮನಿಗೆ ಏನಾದ್ರೂ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ, ನಾವು ಏನಾದ್ರೂ ಕ್ರಿಯೇಷನ್ ಮಾಡಬೇಕು ಅಂದ್ರೆ, ಸೃಷ್ಟಿ ಮಾಡಬೇಕು ಅಂದ್ರೆ ನಮಗೆ ರಜೋಗುಣದ ಅವಶ್ಯಕತೆ ಇರುತ್ತೆ. ಆ ರಜೋಗುಣ ಇಲ್ಲ ಅಂದ್ರೆ ನಾವು ಏನನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಬ್ರಹ್ಮನಿಗೆ ಆ ರಜೋಗುಣದ ಅಧಿಪತ್ಯವನ್ನು ಕೊಡಲಾಗಿದೆ. ಅದೇ ರೀತಿ ಮಹೇಶನಿಗೆ ಅಂದ್ರೆ ಮಹೇಶ್ವರನಿಗೆ, ಸೊ ಅವರಿಗೆ ಈಶ್ವರ ಶಿವ ದೇವತೆಗೆ ಏನ್ ಕೊಡಾಗಿದೆ? ಅವರಿಗೆ ಲಯವನ್ನು ಮಾಡಬೇಕು. ಲಯ ಮಾಡಬೇಕು ಅಂದ್ರೆ ಅವರಿಗೆ ಒಂದು ಎಲ್ಲವನ್ನು ಲಯ ಮಾಡಬೇಕು ಅಂದ್ರೆ ಅವರಿಗೆ ಆ ಶಕ್ತಿಯನ್ನು ಕೊಡಬೇಕು. ಅವರಿಗೆ ಡಿಸ್ಟ್ರಕ್ಷನ್ ಶಕ್ತಿ ಕೊಡಬೇಕು. ಅವರಿಗೆ ಡಿಸ್ಟ್ರಕ್ಷನ್ ಯಾರು ಮಾಡ್ತಾರೆ? ತಮೋ ಗುಣದವರು ಮಾಡ್ತಾರೆ. ಸೊ ಅವ್ರಿಗೆ ಎಲ್ಲವನ್ನು, ಅದೇನೋ ಒಂದು ಗಾದೆ ಇದೆಯಲ್ಲ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂದ್ಬಿಟ್ಟು, ಹಾಗೆ ಮಹೇಶ್ವರ ಇದಿಲ್ಲ ಅಂದ್ರೆ, ಆ ತಮೋಗುಣ ಇಲ್ಲ ಅಂದ್ರೆ ಆ ವಿಲೀನವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಮಹೇಶ್ವರಿಗೆ ವಿಲೀನ ಗುಣವನ್ನು ಬೇಕು. ಮತ್ತು ಮೈಂಟೈನ್ ಮಾಡಬೇಕು ಅಂದ್ರೆ, ಎಲ್ಲವನ್ನು ನಾವು ಮೇಂಟೈನ್ ಮಾಡಬೇಕು, ನೋಡ್ಕೊಂಡು ಹೋಗ್ಬೇಕು ಅಂದ್ರೆ ವಿಷ್ಣುವಿನ ಒಂದು ಗುಣವನ್ನು ಇರಬೇಕು. ಅದು ವಿಷ್ಣು ಗುಣ ಏನು? ಸತ್ವಗುಣದ ಒಂದು ಅಧಿಪತಿ. ಸೊ ಸತ್ವಗುಣದಲ್ಲಿ ಭಗವಂತ ವಿಷ್ಣು ಯಾವಾಗ್ಲೂ ಸತ್ವಗುಣದ ಅಧಿಪತಿಯಾಗಿರ್ತಾನೆ. ಸೊ ಈ ರೀತಿಯಾಗಿ ಈ ಗುಣಾತೀತ ಭಗವಂತ, ಮಾಯೆಗೆ ಅವನು ಒಳಪಡುವುದಿಲ್ಲ. ಇಲ್ಲಿ ನಾವು ಏನೇನು ತಿಳ್ಕೊಬೇಕು ಅಂದ್ರೆ, ನಾವು ಭಕ್ತಿಯಲ್ಲಿ ಏನಿದೆ ತಿಳ್ಕೊಬೇಕು ಇದರಲ್ಲಿ ಅಂದ್ರೆ, ನಿಜವಾದ ಯೋಗ ಅಂದ್ರೆ ಏನು? ಅದು ನಿದ್ರೆ ಅಲ್ಲ. ಅದು ನಾವು ಕೆಲವು ಸರಿ ನಾವು ಯೋಗ ಕ್ಲಾಸ್ ಹೋದ್ರೆ, ಮೊದಲು ನಾನು ಹೋಗ್ತಾ ಇದ್ದೆ ಒಂದು 20 ವರ್ಷದಿಂದ. ಅಲ್ಲಿ ಜನ ಗೊರಕೆ ಹೊಡೆಯೋದು ಜಾಸ್ತಿ ಇತ್ತು. ಯೋಗ ಯಾರು ಮಾಡ್ತಾ ಇದ್ರು ಗೊತ್ತಿಲ್ಲ, ಧ್ಯಾನ ಯಾರು ಮಾಡ್ತಾ ಇದ್ರು ಎಲ್ಲ ಸುಮಾರು ಜನ ಗೊರಕೆ ಹೊಡಿತಾ ಇದ್ರು. ನಾನು ಕೂಡ ಗೊರಕೆ ಹೊಡೆದ್ ನೆನಪುಂಟು ನನಗೆ. ಸೊ ನಾವು ಪಕ್ಕದಲ್ಲಿರೋರ್ನ ಎಬ್ಬಿಸ್ತಾ ಇದ್ವಿ, ಪಕ್ಕದಲ್ಲಿರೋರು ನಮ್ಮನ್ನ ಎಬ್ಬಿಸ್ತಾ ಇದ್ರು, ನಾವು ನಿದ್ದೆ ಮಾಡಿದ್ವಿ. ಸೊ ಈ ರೀತಿಯಾಗಿ ಅದು ಧ್ಯಾನ ಯೋಗ ಅಲ್ಲ. ಅದು ಧ್ಯಾನ ಅಂದ್ರೆ ಕೃಷ್ಣನ ಚಿಂತನೆ. ನಮ್ಮ ಮನಸ್ಸು ಕೃಷ್ಣನ ಪಾದಗಳಲ್ಲಿ ಧ್ಯಾನ ಮಾಡಬೇಕು. ಆದ್ರೆ ನಾವು ಮಾಡ್ತಾ ಇದ್ದದ್ದು ನಿದ್ದೆನೆ ಜಾಸ್ತಿ. ಶ್ರೀಲ ಪ್ರಭುಪಾದರು ಅದನ್ನೇ ಹೇಳ್ತಾರೆ, ಯಾರು ಧ್ಯಾನ ಮಾಡ್ತಾ ಇದಾರೆ ನಿದ್ದೆ ಮಾಡ್ತಾ ಇದಾರೆ ಅಷ್ಟೇ, ಚೆನ್ನಾಗಿ ನಿದ್ದೆ ಮಾಡಿ ಬಂದಿದ್ದಾರೆ ಅಷ್ಟೇ ಅಂತೇಳಿ. ಸೊ ಈ ರೀತಿಯಾಗಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅದನ್ನ ನಾನು ಅನುಭವಿಸ್ಬಿಟ್ಟಿದ್ವಿ. ನಮ್ಮಂತವ್ರ ಸುಮಾರು ಜನ, ನೀವು ಮಾಡಿರ್ಬೋದು ಭಕ್ತಿ ಧ್ಯಾನ ಯೋಗ ಅಂತ ಹೋಗಿರ್ಬೋದು, ಎಲ್ಲೋ ಗೊತ್ತಿಲ್ಲ. ಸೊ ಅದೇ ರೀತಿ ಭಕ್ತನ ಅನಂತವಾಗಿ ಕೃಷ್ಣನನ್ನು ಧ್ಯಾನ ಮಾಡಬೇಕು, ಕೃಷ್ಣನ ಪಾದಕಮಲಗಳಲ್ಲಿ ಧ್ಯಾನ ಮಾಡಬೇಕು. ಸೊ ಈ ರೀತಿಯಾಗಿ ಭಗವಂತನು ಯಥಾರ್ಥವಾಗಿ ಶುದ್ಧ ಗುಣದಲ್ಲಿರ್ತಾನೆ, ನಿರ್ಗುಣನಾಗಿರ್ತಾನೆ. ಆದರೂ ಕೂಡ ಅವನು ತನ್ನ ಲೀಲೆಯ ಮೂಲಕವಾಗಿ ಪ್ರಪಂಚದ ಸಂಪೂರ್ಣ ನಿರ್ವಹಣೆಯನ್ನು ಮಾಡ್ತಾ ಇರ್ತಾನೆ. ಸೊ ಈ ರೀತಿಯಾಗಿ ನಾವು ಈ ಶ್ಲೋಕದಲ್ಲಿ ಸಾರಾಂಶ ಏನು ಅಂದ್ರೆ, ಮಹಾವಿಷ್ಣುವಿನ ಯೋಗ ನಿದ್ರೆ ಜಡ ನಿದ್ರೆ ಅಲ್ಲ, ಅದು ಪರಬ್ರಹ್ಮಾನಂದ. ಅದು ಅವನು ಸೃಷ್ಟಿ ಮಾಡುವ ಸಂಪೂರ್ಣ ಶಕ್ತಿಯನ್ನು ತನ್ನಲ್ಲಿಯೇ ಉಳಿಸಿಕೊಂಡು ವಿಶ್ರಾಂತಿಯನ್ನು ತಗೊಳ್ತಾ ಇರ್ತಾನೆ. ತಮೋಗುಣ ಅಥವಾ ಪಟುವಿತೆ ಕೊರತೆ ಎಲ್ಲೂ ಇಲ್ಲ. ಇವೆಲ್ಲವೂ ಲೀಲಾಮಯ. ಭಗವಂತ ತಮೋಗುಣದಲ್ಲಿ, ಕಾರಣೋದಕಶಾಯ ವಿಷ್ಣು ತಮೋಗುಣದಲ್ಲಿ ಇರುವುದಿಲ್ಲ. ಸೊ ಅದರಿಂದ ನಮ್ಮ ಹೃದಯ ಕೂಡ ಯೋಗ ನಿದ್ರೆಯಲ್ಲಿ ಹೋಗ್ಬೇಕು. ಯೋಗ ನಿದ್ರೆಯಲ್ಲಿ ಹೇಗೆ ಹೋಗೋದು ಅಂದ್ರೆ, ಕೃಷ್ಣನ ಚಿಂತೆಯಲ್ಲಿ ಸದಾ ನಾವು ಕೃಷ್ಣನ ಚಿಂತೆಯಲ್ಲಿದ್ರೆ ನಾವು ಯೋಗ ನಿದ್ರೆಯಲ್ಲಿ ಇರ್ತೀವಿ. ಅದು ಅಂತ ಈಕ್ವಲೆಂಟ್ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಇಲ್ಲಿಗೂ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 33. ಶ್ಲೋಕ 33. ತಸ್ಯೇವ ತೇ ವಪುರಿದಂ ನಿಜ ಕಾಲ ಶಕ್ತ್ಯಾ. ತಸ್ಯೇವ ತೇ ವಪುರಿದಂ ನಿಜಕಾಲಶಕ್ತ್ಯಾ. ತಸ್ಯೇವ ತೇ ವಪುರಿದಂ ನಿಜ ಕಾಲ ಶಕ್ತ್ಯಾ.
ತಸ್ಯೈವ ದೇವಪುರಿದಂ ನಿಜಕಾಲಸ್ಯ ಸಂಚೋದಿತ ಪ್ರಕೃತಿಧರ್ಮಣ ಆತ್ಮಗೂಢಂ ಸಂಚೋದಿತ ಪ್ರಕೃತಿರ್ಧರ್ಮಣ ಆತ್ಮಗೂಢಂ ಸಂಚೋದಿತ ಪ್ರಕೃತಿಧರ್ಮಣ ಆತ್ಮಗೂಢಂ ಸಂಚೋದಿತ ಪ್ರಕೃತಿರ್ಧರ್ಮಣ ಆತ್ಮಗೂಢಂ ಅಂಬಸ್ಯ ಅನಂತಶಯನಾದ್ ವಿರಮಾತ್ಮನಾದೇ ಅಂಬಸ್ಯ ಅನಂತಶಯನಾದ್ವಿರಮತ್ಸಮಾದೇ ಅಂಬಸ್ಯ ಅನಂತಶಯನಾದ್ ವಿರಮತ್ಮಾದೇ ಅಂಬಸ್ಯ ಅನಂತಶಯನಾದ್ವಿರಮತ್ಸಮಾದೇ ನಾಭೇ ಅಭೂತ್ ಸ್ವಕಣಿಕಾ ವಟವತ್ ಮಹಾಬ್ಜಂ ನಾಮೇರಭೂತ್ ಸ್ವಕಣಿಕಾವಟವನ್ಮಹಾಬ್ಜಂ ನಾಭೇ ಅಭೂತ ಸ್ವಕಣಿಕಾ ವಟವತ್ ಮಹಾಬ್ಜಂ ನಾಭೇರಭೂತ ಸ್ವಕಣಿಕಾವಟವನ್ಮಹಾಬ್ಜಂ ತಸ್ಯೇವ ತೇ ವಪುರಿದಂ ನಿಜಕಾಲಶಕ್ತ್ಯಾ ತಸ್ಯೈವ ತೇ ವಪುರಿದಂ ನಿಜಕಾಲಶಕ್ತ್ಯಾ ಸಂಶೋಧಿತ ಪ್ರಕೃತಿಧರ್ಮಣ ಆತ್ಮಗೂಢಂ ಸಂಚೋದಿತ ಪ್ರಕೃತಿಧರ್ಮಣ ಆತ್ಮಗೂಢಂ ಅಂಬಸ್ಯ ಅನಂತಶಯನಾದ್ ವಿರಮಾತ್ಮಾದೇ ಅಂಬಸ್ಯ ಅನಂತಶಯನಾದ್ವಿರಮತ್ಸಮಾದೇ ನಾಭೇ ಅಭೂತ್ ಸ್ವಕಣಿಕಾ ವಟವತ್ ಮಹಾಬ್ಜಂ ನಾಭೇ ಅಭೂತ ಸ್ವಕಣಿಕಾವಟವನ್ಮಹಾಬ್ಜಂ ಶಬ್ದಾರ್ಥ ತಸ್ಯ ಆ ದೇವೋತ್ತಮ ಪರಮಪುರುಷನ ತಸ್ಯ ಆ ದೇವೋತ್ತಮ ಪರಮಪುರುಷನ ಏವ ಏವ ನಿಶ್ಚಿತವಾಗಿ ಏವ ನಿಶ್ಚಿತವಾಗಿ ತೇ ನಿನ್ನ ತೇ ನಿನ್ನ ವಪುಃ ವಿಶ್ವಶರೀರ ವಪುಃ ವಿಶ್ವಶರೀರ ಇದಂ ಈ ವಿಶ್ವ ಇದಂ ಈ ವಿಶ್ವ ನಿಜ ಕಾಲಶಕ್ತಿಯ ನಿನ್ನ ಕಾಲಶಕ್ತಿಯಿಂದ ನಿಜಕಾಲಶಕ್ತ್ಯ ನಿನ್ನ ಕಾಲಶಕ್ತಿಯಿಂದ ಸಂಚೋದಿತ ಪ್ರೇರಿಸಲ್ಪಟ್ಟ ಸಂಶೋಧಿತ ಪ್ರೇರಿಸಲ್ಪಟ್ಟ ಪ್ರಕೃತಿ ಧರ್ಮಣಃ ತ್ರಿಗುಣಗಳು ಅಥವಾ ಪ್ರಕೃತಿ ಗುಣಗಳುಳ್ಳ ಪ್ರಕೃತಿ ಧರ್ಮಣಃ ತ್ರಿಗುಣಗಳು ಅಥವಾ ಪ್ರಕೃತಿ ಗುಣಗಳುಳ್ಳ ಆತ್ಮಗೂಢಂ ನಿನ್ನಲ್ಲಿಯೇ ಸುಪ್ತವಾಗಿದ್ದ ಆತ್ಮಗೂಢಂ ನಿನ್ನಲ್ಲಿಯೇ ಸುಪ್ತವಾಗಿದ್ದ ಅಂಬಸಿ ಪ್ರಳಯ ಸಮುದ್ರದ ಜಲದಲ್ಲಿ ಅಂಬಸಿ ಪ್ರಳಯ ಸಮುದ್ರದ ಜಲದಲ್ಲಿ ಅನಂತ ಶಯನಾತ್ ಅನಂತ ನಿನ್ನ ಮತ್ತೊಂದು ರೂಪ ಅನಂತನೆಂಬ ಹಾಸಿಗೆಯಿಂದ ಅನಂತ ಶಯನ ನಿನ್ನ ಮತ್ತೊಂದು ರೂಪ ಎಂಬ ಹಾಸಿಗೆಯಿಂದ ವಿರಮತ್ ಸಮಾಧೆ ಸಮಾಧಿ ಯೋಗ ನಿದ್ರೆಯಿಂದ ಎಚ್ಚೆತ್ತ ವಿರಮತ್ ಸಮಾಧೆ ಸಮಾಧಿ ಯೋಗ ನಿದ್ರೆಯಿಂದ ಎಚ್ಚೆತ್ತ ನಾಭೆ ಹೊಕ್ಕುಳುನಿಂದ ನಾಭೆ ಹೊಕ್ಕುಳಿನಿಂದ ಅಭೂತ್ ಹುಟ್ಟಿತು ಅಭೂತ್ ಹುಟ್ಟಿತು ಸ್ವಕಣಿಕ ಬೀಜದಿಂದ ಸ್ವಕಣಿಕ ಬೀಜದಿಂದ ವಟವತ್ ದೊಡ್ಡ ಆಲದ ಮರದಂತೆ ವಟವತ್ ದೊಡ್ಡ ಆಲದ ಮರದಂತೆ ಮಹಾಬ್ಜಂ ಸಕಲ ಲೋಕಗಳ ಮಹಾಕಮಲವು ಅದರಂತೆ ಹುಟ್ಟಿತು ಮಹಾ ಆಬ್ಜಂ ಸಕಲ ಲೋಕಗಳ ಮಹಾಕಮಲವು ಅದರಂತೆ ಹುಟ್ಟಿತು ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ವಿಶ್ವಾಭಿವ್ಯಕ್ತಿಯು ಈ ಭೌತ ಜಗತ್ತು ನಿನ್ನ ದೇಹವೇ ಆಗಿದೆ. ಕಾಲಶಕ್ತಿ ಎಂದು ಕರೆಯುವ ನಿನ್ನ ಸುಪ್ತ ಶಕ್ತಿಯು ಈ ಭೌತ ದ್ರವ್ಯ ರಾಶಿಯನ್ನು ಚೋದನೆಗೊಳಿಸುವುದರಿಂದ ಸತ್ವ ರಜಸ್ತಮೋ ಗುಣಗಳು ವ್ಯಕ್ತವಾಗುತ್ತವೆ. ಶೇಷ ಅಥವಾ ಅನಂತನ ಶಯ್ಯೆಯಿಂದ ನೀನು ಎಚ್ಚರುತ್ತೀಯೇ. ನಿನ್ನ ನಾಭಿಯಿಂದ ಸಣ್ಣದೊಂದು ದಿವ್ಯ ಬೀಜವು ಉತ್ಪತ್ತಿಯಾಗುತ್ತದೆ. ಅತಿ ಸಣ್ಣದಾದ ಒಂದು ಬೀಜದಿಂದ ಬೃಹತ್ತಾದ ಒಂದು ಆಲದ ಮರವು ಬೆಳೆಯುವ ಹಾಗೆ
ಈ ಬೀಜದಿಂದ ಬೃಹತ್ ವಿಶ್ವದ ತಾವರೆ ಹೂವು ಮೂಡುತ್ತದೆ. ಈಗ ರಿಪೀಟ್ ಮಾಡೋಣ ಅನುವಾದ. ಈ ವಿಶ್ವಾಭಿವ್ಯಕ್ತಿಯು, ಈ ವಿಶ್ವಾಭಿವ್ಯಕ್ತಿಯು, ಈ ಭೌತ ಜಗತ್ತು ನಿನ್ನ ದೇಹವೇ ಆಗಿದೆ. ಈ ಭೌತ ಜಗತ್ತು ನಿನ್ನ ದೇಹವೇ ಆಗಿದೆ. ಅಂದ್ರೆ ಈ ಸಂಪೂರ್ಣ ಭೌತ ಜಗತ್ತು ಏನಿದೆ ಇದು ಭಗವಂತನ ಸಂಪೂರ್ಣ ದೇಹ, ತಲೆಯಿಂದ ಕಾಲವರೆಗೂ ಭಗವಂತ ಏನು ಇದು ಭಗವಂತನ ದೇಹ ಏನಿದೆ ಆ ಭಗವಂತನ ದೇಹದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಸಂಪೂರ್ಣ ಜಗತ್ತು ಆ ಭಗವಂತನ ದೇಹದಲ್ಲಿ ಇದೆ. ಅದರಿಂದ ಈ ಅರ್ಥ ಇದು, ಈ ಭೌತ ಜಗತ್ತು ನಿನ್ನ ದೇಹವೇ ಆಗಿದೆ ಅಂತ. ಕಾಲಶಕ್ತಿ ಎಂದು ಕರೆಯುವ ನಿನ್ನ ಸುಪ್ತ ಶಕ್ತಿಯು, ಈ ಭೌತ ದ್ರವ್ಯ ರಾಶಿಯನ್ನು ಚೋದನೆಗೊಳಿಸುವುದರಿಂದ, ಚೋದನೆಗೊಳಿಸುವುದಂದ್ರೆ ಉದ್ವಿಗ್ನಗೊಳಿಸುವುದು ಅಂತ ಅರ್ಥ, ಎನರ್ಜೈಸ್ ಮಾಡೋದು ಅಂತ ಅರ್ಥ. ಚೋದನೆ, ಈ ಭೌತ ದ್ರವ್ಯ ರಾಶಿಯನ್ನು ಭಗವಂತನ ಸುಪ್ತ ಶಕ್ತಿ ಚೋದನೆಗೊಳಿಸುತ್ತೆ, ಅಂದ್ರೆ ಎನರ್ಜೈಸ್ ಮಾಡುತ್ತೆ. ಸತ್ವ ರಜಸ್ ತಮೋ ಗುಣಗಳು ವ್ಯಕ್ತವಾಗುತ್ತವೆ. ಶೇಷ ಅಥವಾ ಅನಂತನ ಶಯ್ಯೆಯಿಂದ ನೀನು ಎಚ್ಚರುತ್ತೀಯೇ. ಶೇಷ ಅಥವಾ ಅನಂತನ ಶಯ್ಯೆಯಿಂದ ನೀನು ಎಚ್ಚರುತ್ತೀಯೆ. ನಿನ್ನ ನಾಭಿಯಿಂದ ಸಣ್ಣದೊಂದು ದಿವ್ಯ ಬೀಜವು ಉತ್ಪತ್ತಿಯಾಗುತ್ತದೆ. ಅತಿ ಸಣ್ಣದಾದ ಒಂದು ಬೀಜದಿಂದ ಬೃಹತ್ತಾದ ಆಲದ ಮರವು ಬೆಳೆಯುವ ಹಾಗೆ, ಈ ಬೀಜದಿಂದ ಬೃಹತ್ ವಿಶ್ವದ ತಾವರೆ ಹೂವು ಮೂಡುತ್ತದೆ. ಭಾವಾರ್ಥ ಗೀತಾ ಮಾತಾಜಿ ಓದ್ತೀರಾ? ನಾನ ಗುರುಜಿ ನೀವು ಓದಿಲ್ಲ ಅಲ್ಲ ಇವಾಗ ಇವತ್ತು? ಇಲ್ಲ, ಅವಾಗ ಫಸ್ಟ್ ಶ್ಲೋಕದ ಓದ್ದೆ ಗುರುಜಿ. ಹೌದಾ ಮಾತಾಜಿ? ಗಾಯತ್ರಿ ಮಾತಾಜಿ ಓದಿ ಹಾಗಾದ್ರೆ. ಹರೇ ಕೃಷ್ಣ ಪ್ರಭುಜಿ. ಹ್ಯಾಂಡ್ ರೈಸ್ ಕಡಿಮೆ, ಹ್ಯಾಂಡ್ ರೈಸ್ ತೆಗೆದ್ಬಿಡಿ ಯಾರು ಓದಿದ್ದೀರಾ ಆಲ್ರೆಡಿ. ಗಾಯತ್ರಿ ಮಾತಾಜಿ ಓದ್ತೀನಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಸೃಷ್ಟಿ ಮತ್ತು ಸ್ಥಿತಿಗಳ ಮೂಲವಾದ ಮಹಾವಿಷ್ಣುವಿನ ಮೂರು ಬೇರೆ ಬೇರೆ ರೂಪಗಳಾದ ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು ಮತ್ತು ಕ್ಷೀರೋದಕಶಾಹಿ ವಿಷ್ಣು ರೂಪಗಳನ್ನು ಇಲ್ಲಿ ಕ್ರಮವಾಗಿ ವರ್ಣಿಸಲಾಗುತ್ತದೆ. ಮಹಾವಿಷ್ಣುವಿನಿಂದ ಗರ್ಭೋದಕಶಾಹಿ ವಿಷ್ಣು ರೂಪವು ಮೂಡುತ್ತದೆ. ಗರ್ಭೋದಕಶಾಹಿ ವಿಷ್ಣುವಿನಿಂದ ಅವನು ಕ್ಷೀರೋದಕಶಾಹಿ ವಿಷ್ಣುವಾಗಿ ವಿಸ್ತಾರಗೊಳ್ಳುತ್ತಾನೆ. ಹೀಗೆ ಮಹಾವಿಷ್ಣುವೇ ಗರ್ಭೋದಕಶಾಹಿ ವಿಷ್ಣುವಿನ ಮೂಲ ಕಾರಣನು. ಗರ್ಭೋದಕಶಾಹಿ ವಿಷ್ಣುವಿನಿಂದ ಕಮಲಪುಷ್ಪವೊಂದು ಮೂಡಿ ಬರುತ್ತದೆ. ಅದರೊಳಗಿಂದ ಬ್ರಹ್ಮದೇವನು ಪ್ರಕಟವಾಗುತ್ತಾನೆ. ಹೀಗೆ ಪ್ರತಿಯೊಂದರ ಮೂಲ ಕಾರಣವು ವಿಷ್ಣುವೇ. ಆದ್ದರಿಂದ ಈ ಸೃಷ್ಟಿಯು ವಿಷ್ಣುವಿನಿಂದ ಬೇರೆಯಲ್ಲ. ಇದನ್ನು ಭಗವದ್ಗೀತೆ 10.8 ಸಮರ್ಥಿಸುತ್ತದೆ. ಅಲ್ಲಿ ಕೃಷ್ಣನು ಹೇಳುತ್ತಾನೆ, ಅಹಂ ಸರ್ವಸ್ಯ ಪ್ರಭುವು ಮತ್ತ ಸರ್ವಂ ಪ್ರವರ್ತತೆ. ನಾನೇ ಸಕಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವಾಗಿದ್ದೇನೆ. ಎಲ್ಲವೂ ನನ್ನಿಂದ ಹೊಮ್ಮುತ್ತದೆ. ಗರ್ಭೋದಕಶಾಹಿ ವಿಷ್ಣುವು ಕಾರಣೋದಕಶಾಹಿ ವಿಷ್ಣುವಿನ ಒಂದು ವಿಸ್ತರಣ. ಕಾರಣೋದಕಶಾಹಿ ವಿಷ್ಣುವು ಸಂಕರ್ಷಣ ವಿಸ್ತರಣೆ. ಹೀಗೆ ಕೃಷ್ಣನು ಅಂತಿಮವಾಗಿ ಎಲ್ಲದರ ಕಾರಣನು. ಸರ್ವ ಕಾರಣಂ ಸಾರಾಂಶ ವಿಷ್ಣು. ಭೌತ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತುಗಳೆರಡು ಪರಮ ಪ್ರಭುವಿನ ದೇಹವೆಂದು ಪರಿಗಣಿಸಲಾಗಿದೆ. ಭೌತ ದೇಹಕ್ಕೆ ಆಧ್ಯಾತ್ಮಿಕ ದೇಹವು ಕಾರಣವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಅದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದಾಗ ಅವನ ಇಡೀ ಭೌತ ದೇಹವು ಆಧ್ಯಾತ್ಮಿಕೃತವಾಗುತ್ತದೆ. ಹಾಗೆಯೇ ಈ ಭೌತ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನವು ವಿಸ್ತಾರವಾಗುತ್ತಾ ಹೋದಂತೆ ಇಡೀ ಜಗತ್ತು ಆಧ್ಯಾತ್ಮಕೃತವಾಗುತ್ತದೆ. ನಾವು ಇದನ್ನು ಎಲ್ಲಿಯವರೆಗೆ ಸಾಕ್ಷಾತ್ಕರಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಭೌತ ಜಗತ್ತಿನಲ್ಲಿ ಜೀವಿಸುತ್ತಿರುತ್ತೇವೆ. ಪೂರ್ತಿ ಕೃಷ್ಣ ಪ್ರಜ್ಞೆಯುಳ್ಳವರಾದಾಗ ಭೌತ ಜಗತ್ತಿನಲ್ಲಿ ಅಲ್ಲದೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜೀವಿಸುತ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ.
ಅಹಂ ಸರ್ವಸ್ಯ ಪ್ರಭವೋ ಮತ್ತಹಂ ಸರ್ವಂ ಪ್ರವರ್ತತೆ. ಎಲ್ಲ ಭೌತ ಜಗತ್ತು, ಆಧ್ಯಾತ್ಮಿಕ ಜಗತ್ತುಗಳ ಮೂಲ ಭಗವಂತ. ಎಲ್ಲವೂ ಕೂಡ ಭಗವಂತನಿಂದಲೇ ಹೊರಗೆ ಬರುತ್ತೆ. ಎಲ್ಲವೂ ಕೂಡ ಕರ್ಬೋದಕಶಾಹಿ ವಿಷ್ಣುವಿನಿಂದ ಇಲ್ಲಿ ಹೊರಗಡೆ ಬರುತ್ತೆ. ಇಲ್ಲಿ ಪುರುಷಾವತಾರಗಳ 3 ಅವತಾರಗಳ ಬಗ್ಗೆ ಮಾತಾಡಲಾಗಿದೆ. ಒಂದು ಮಹಾವಿಷ್ಣು, ನಂತರ ಕಾರಣೋದಕಶಾಹಿ ವಿಷ್ಣು, ನಂತರ ಮಹಾವಿಷ್ಣು ಮೂಲವಾದ ಮಹಾವಿಷ್ಣು 3 ಬೇರೆ ಬೇರೆ ರೂಪಗಳು. ಮೊದಲು ಮಹಾವಿಷ್ಣು, ನಂತರ ಮೂರು ಬೇರೆ ಬೇರೆ ರೂಪಗಳಾದ ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು. ಮತ್ತೆ ಇಲ್ಲಿ ಗರ್ಭೋದಕಶಾಹಿ ವಿಷ್ಣು ಇದೇನಾಗ್ತಾರೆ, ಇವರು ಸಂಕರ್ಷಣೆಯಿಂದ ಬರ್ತಾರೆ. ಸೊ ಇದು ಒಂದು ಪಿಕ್ಚರ್ ತೋರಿಸ್ತೇನೆ ನಾನು. ಕಾರಣೋದಕಶಾಹಿ ವಿಷ್ಣು ಸಂಕರ್ಷಣ ವಿಸ್ತರಣೆ ಒಂದು ಫೋಟೋ ತೋರಿಸ್ತೇನೆ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಇವಾಗ? ಕಾಣಿಸ್ತಾ ಇದೆ ಪ್ರಭುಜಿ. ಕಾಣಿಸ್ತಾ ಇದೆ ಗುರುಜಿ. ಇಲ್ಲಿ ಮಹಾವಿಷ್ಣುವಿನಿಂದ ಗರ್ಭೋದಕಶಾಹಿ ವಿಷ್ಣುವಿನ ಅವತಾರ ಆಗುತ್ತೆ. ಗರ್ಭೋದಕಶಾಹಿ ವಿಷ್ಣುವಿನಿಂದ ಕ್ಷೀರೋದಕಶಾಹಿ ವಿಷ್ಣು ಅವತಾರ ಆಗುತ್ತೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಸೊ ಮಹಾವಿಷ್ಣುವಿಂದ ಗರ್ಭೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣುವಿಂದ ಏನಾಗುತ್ತೆ, ಎಲ್ಲ ಬ್ರಹ್ಮಾಂಡಗಳು ಜನಿಸುತ್ತವೆ. ಬ್ರಹ್ಮಾಂಡಗಳು ಉತ್ಪತ್ತಿ ಆಗುತ್ತೆ. ಮತ್ತು ಗರ್ಭೋದಕಶಾಹಿ ವಿಷ್ಣುವಿನ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಅದು ಕ್ಷೀರೋದಕಶಾಹಿ ವಿಷ್ಣು. ಈ ಕ್ಷೀರೋದಕಶಾಹಿ ವಿಷ್ಣು ಎಲ್ಲ ಬ್ರಹ್ಮಾಂಡಗಳಿರುವ ಪ್ರತಿಯೊಂದು ಜೀವಿಯಲ್ಲಿ ಪರಮಾತ್ಮನಾಗಿ ಸೇರ್ಕೊಳ್ತಾನೆ. ಯಾವುದೇ ಜೀವ ಇರ್ಬೋದು, ಯಾವ್ದು ಪ್ರಾಣಿ ಇರ್ಬೋದು, ಹುಲಿ, ಯಾವುದು ಗಿಡ ಇರ್ಬೋದು, ಮರ ಇರ್ಬೋದು, ಅಥವಾ ಮೀನ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ಕ್ರಿಮಿಕೀಟಗಳಲ್ಲೂ ಕೂಡ ಭಗವಂತ ಪ್ರತಿಯೊಂದು ಆತ್ಮದ ಜೊತೆಗೆ, ಜೀವಾತ್ಮದ ಜೊತೆಗೆ ಅವನು ಕೂಡ ಹೋಗ್ತಾನೆ. ಈಗ ಒಂದು ನಾವಿಲ್ಲಿ ಏನ್ ತಿಳ್ಕೊಬಹುದು ನೋಡಿ, ನಾವು ಅಕಸ್ಮಾತ್ ನಾವು ನಮ್ಮ ಒಂದು ಆಚರಣೆಗಳನ್ನು ಸರಿಯಾಗಿ ಇಟ್ಕೊಳ್ಳದೆ ನಾವು ಒಂದು ಸಾಧನೆಯನ್ನು ಮಾಡದೇ ಇದ್ರೆ, ಮನುಷ್ಯ ಜನ್ಮ ಪಡ್ಕೊಂಡು ಮುಂದಿನ ಜನ್ಮದಲ್ಲಿ ಈ ರೀತಿಯಾಗಿ ಪ್ರಾಣಿಯ ಜನ್ಮ ತಗೊಂಡ್ರೆ ನಾವೇನೋ ಸಫರ್ ಆಗ್ತೇವೆ, ಅದ್ರ ಜೊತೆಗೆ ಭಗವಂತನನ್ನು ಎಳ್ಕೊಂಡು ಹೋಗ್ತೇವೆ. ನೋಡಿ ಎಷ್ಟು ಇದು ಮಾಡ್ತಾ ಇದೀವಲ್ಲ ನಾವು, ಎಷ್ಟು ಭಗವಂತನಿಗೂ ಹಿಂಸೆ ಕೊಡ್ತೇವೆ. ನಾವು ಹಿಂಸೆ ಪಡೋದಲ್ಲದೆ ಭಗವಂತನಿಗೂ ಹಿಂಸೆ ಕೊಡ್ತೇವೆ. ಜೊತೆಗೆ ಯಾವುದು ಕ್ರಿಮಿ ಕೀಟವು ಜಿರಳೆ ಏನಾಗ್ತೀವೋ ಗೊತ್ತಿಲ್ಲ, ಅದ್ರ ಜೊತೆಗೆ ಭಗವಂತನನ್ನು ಎಳ್ಕೊಂಡು ಹೋಗ್ತೇವೆ. ಆದ್ರೂ ಭಗವಂತ ನೋಡಿ ಎಷ್ಟು ಕರುಣಾಮಯಿ ಅಂದ್ರೆ, ನಾವು ಯಾವುದೇ ಜೀವವನ್ನು ಯಾವುದೇ ದೇಹವನ್ನು ಪಡ್ಕೊಂಡ್ರು ಕೂಡ ನಮ್ಮ ಆಸೆ ಮತ್ತು ಕರ್ಮಫಲಗಳ ಅನುಸಾರವಾಗಿ ಭಗವಂತ ನಮ್ಮ ಜೊತೆಯಲ್ಲೇ ಇರ್ತಾನೆ. ಸೊ ಕ್ಷೀರೋದಕಶಾಹಿ ವಿಷ್ಣುವಾಗಿ ನಮ್ಮ ಜೊತೆಯಲ್ಲೇ ಇರ್ತಾನೆ. ಸೊ ಇಲ್ಲಿ 2 ವಿಷಯಗಳನ್ನು ತಿಳ್ಕೊಬಹುದು. ಮೊದಲನೇದಾಗಿ ನಾವು ಭಗವಂತನನ್ನು ಯಾವ ಲೆವೆಲ್ಗೆ ಎಳ್ಕೊಂಡು ಹೋಗ್ತೀವಿ ನೋಡಿ. ನಾವು ಸರಿಯಾಗಿ ಒಂದು ಸಾಧನೆಯನ್ನು ಮಾಡದಿದ್ರೆ, ಮನುಷ್ಯರಾಗಿ ಹುಟ್ಟು ಸಾಧನೆಯನ್ನು ಮಾಡದೇ ಇದ್ರೆ ಭಗವಂತನನ್ನು ಕೂಡ ನಮ್ಮ ಲೆವೆಲ್ಗೆ ಎಳ್ಕೊಂಡು ಬರ್ತೀವಿ. ನಮ್ಮ ಎಲ್ಲೆಲ್ಲೂ ಏನೇನು ಹಂದಿಯಾಗಿ ಹುಡ್ತೀವೋ, ನಾಯಿಯಾಗಿ ಹುಡ್ತೀವೋ, ಏನೇನು ತಿಂತೀವೋ ಎಲ್ಲದಕ್ಕೂ ಸಾಕ್ಷಿಯಾಗಿ ಭಗವಂತ ನಮ್ಮ ಜೊತೆಯಲ್ಲಿ ಇರ್ತಾನೆ. ಮತ್ತೆ ಯಾವಾಗ್ಲೂ ಪ್ರಜ್ಞೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ರೆ ನಾವು ಭಗವಂತನ ಮಾತುಗಳನ್ನು ಕೇಳಿಸ್ಕೊಳ್ಳೋದಿಲ್ಲ. ಅದು ಒಂದು ವಿಷಯ. ಇನ್ನೊಂದು, ಅವನು ಎಷ್ಟು ಕರುಣಾಮಯಿ ಅಂದ್ರೆ, ನಾವು ಯಾವುದೇ ದೇಹವನ್ನು ಪಡೀಲಿಕ್ಕೆ ಇಚ್ಛಪಟ್ಟರು ಆ ದೇಹವನ್ನು ನಮ್ಗೆ ಕೊಡ್ತಾನೆ ಮತ್ತು ಆ ಆಸೆಗಳನ್ನು ಪೂರೈಸ್ತಾನೆ. ಮತ್ತು ಆಸೆಗಳ ಪೂರೈಸುವ ಜೊತೆಯಲ್ಲೂ ತಾನು ಇರ್ತಾನೆ. ಸಾಕ್ಷಾತ್ಕಾರ ನಮ್ಮ ಪರಮಾತ್ಮನಾಗಿ ನಮ್ಮ ದೇಹದಲ್ಲಿ ಇರ್ತಾನೆ. ಸೊ ಈ ರೀತಿಯಾಗಿ ಈ ಭಗವಂತನ ಒಂದು ಎಕ್ಸ್ಪ್ಯಾನ್ಷನ್ ಆಗುತ್ತೆ. ನಂತರ ಈ ಚಿತ್ರದಿಂದ ಎಲ್ರಿಗೂ ಸರಿಯಾಗಿ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಎಕ್ಸ್ಪ್ಯಾನ್ಷನ್ ಹೇಗಾಗುತ್ತೆ ಅಂತ. ಇಲ್ಲಿ ಈ ಸಂಪೂರ್ಣ ಬ್ರಹ್ಮಾಂಡ ಭಗವಂತನ ದೇಹ. ಭಗವಂತನ ಕಾಲಶಕ್ತಿಯಿಂದ ಪ್ರಕೃತಿಯ ಗುಣಧರ್ಮ ಉದ್ದೀಪನೆ ಆಗುತ್ತೆ, ನಂತರ ಪ್ರೇರಣೆ ಆಗುತ್ತೆ. ಭಗವಂತ ಅನಂತ ಶಯನನಾಗಿ ಕಾರಣಸಾಗರದ ಮಧುರ ಸಮಾಧಿಯಿಂದ ಎಚ್ಚರಗೊಂಡಾಗ ಸೃಷ್ಟಿ ಪ್ರಾರಂಭವಾಗುತ್ತೆ. ಮತ್ತೆ ಅವಾಗ ಭಗವಂತನ ಒಂದು ಕಾರಣೋದಕಶಾಹಿ ವಿಷ್ಣುವಿನ ಗರ್ಭೋದಕಶಾಹಿ ವಿಷ್ಣುವಿನ ಒಂದು ಎಕ್ಸ್ಪ್ಯಾನ್ಷನ್ ಇಂದ ಅವನು ಭಗವಂತನ ನಾಭಿಯಿಂದ ಒಂದು ಸೂಕ್ಷ್ಮ ಬೀಜ ವಟವೃಕ್ಷವಾಗುತ್ತೆ. ಒಂದು ಸೂಕ್ಷ್ಮ ಬೀಜ ಮಹಾಕಮಲವಂತ ರೀತಿ ಉತ್ಪತ್ತಿ ಆಗುತ್ತೆ. ಸೊ ಆ ಕಮಲದ ಕೊನೆಯಲ್ಲಿ ಬ್ರಹ್ಮದೇವರು ಇರ್ತಾರೆ. ಮತ್ತು ನಾಭಿಯಿಂದ ಹಿಡಿದು ಕಮಲದ ಒಂದು ಹೂವಿನವರೆಗೂ ಎಲ್ಲ ಲೋಕಗಳಿರ್ತವೆ. 14 ಲೋಕಗಳೇನಿದಾವೆ ನಮ್ದು, ಮೂರು ಲೋಕ ಅಂತ ಕರಿತೀವಿ.
ಅಂದ್ರೆ ಊರ್ಧ್ವಲೋಕ, ಅಧೋಲೋಕ ಮತ್ತು ಭೂಲೋಕ ಅಂದ್ಬಿಟ್ಟು ಈ 3 ಲೋಕಗಳು ಉತ್ಪತ್ತಿ ಆಗುತ್ತೆ. ಈ 3 ಲೋಕಗಳಲ್ಲಿ 14 ಲೋಕಗಳು ಇರ್ತವೆ. ಸೊ ಈ ರೀತಿಯಾಗಿ ಹೇಗೆ ಒಂದು ಸಣ್ಣ ಬೀಜದಿಂದ ಒಂದು ವಟವೃಕ್ಷ, ಒಂದು ಅರಳಿ ಮರ ಒಂದು ಹೇಗೆ ಹುಟ್ಕೊಳ್ಳುತ್ತೋ, ಅದೇ ರೀತಿ ಈ ಭಗವಂತನ ಒಂದು ನಾಭಿಯಿಂದ ಒಂದು ಸೂಕ್ಷ್ಮ ಬೀಜದಂತೆ ಬರುವ ಆ ಮಹಾಕಮಲದ ದಂಟಿನಿಂದ ಮೂಲಕವಾಗಿ ಮಹಾಕಮಲವು ಉತ್ಪತ್ತಿ ಆಗುತ್ತೆ. ಸೊ ಇದು ತಸ್ಯೇವ ತೇ ವಪು ಇದಂ. ಇಲ್ಲಿ ತಸ್ಯೈವ ತೇ ವಪುಃ ಇದಂ ಅಂದ್ರೆ ಈ ಸಂಪೂರ್ಣ ಬ್ರಹ್ಮಾಂಡ ಭಗವಂತನ ದೇಹ. ಇಲ್ಲಿ ಪ್ರಹ್ಲಾದ ಮಹಾರಾಜ್ ಹೇಳ್ತಾನೆ, ಈ ದೃಶ್ಯ ಪ್ರಪಂಚವು ಪರಮಾತ್ಮನ ದೇಹದ ಭಾಗ್ಯವೇ. ದೃಶ್ಯ ಪ್ರಪಂಚ ಅಂದ್ರೆ ಈ ಭೌತಿಕ ಪ್ರಪಂಚ ಪರಮಾತ್ಮ ದೇಹದ ಭಾಗ. ಇದನ್ನು ಬೇರೆ ಎಂದು ನಾವು ನೋಡಬಾರ್ದು. ಈ ಸಂಪೂರ್ಣ ಭೌತಿಕ ಈ ಸೃಷ್ಟಿ ಏನಿದೆ ಇದು ಕೂಡ ಭಗವಂತನ ದೇಹದ ಭಾಗ. ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಮಯ್ಯ ತದಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಅಂತ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ಹೇಳ್ತಾನೆ, ನಾನು ಈ ಜಗತ್ತನ್ನು ನನ್ನ ಅವ್ಯಕ್ತ ರೂಪದಿಂದ ವ್ಯಾಪಿಸಿದ್ದೇನೆ. ಮತ್ತೆ ಆಮೇಲೆ ನಿಜಕಾಲ ಶಕ್ತಿಯ ಪ್ರಚೋದಿತ ಪ್ರಕೃತಿ ಗುಣಧರ್ಮ ಅಂದ್ರೆ ಈ ಜಗತ್ತನ್ನು ಚಲಾಯಿಸುವ ಶಕ್ತಿ ಇದು ಕಾಲಶಕ್ತಿ. ಪರಮಾತ್ಮ ಕಾಲ ಅಂದ್ರೆ ಭಗವಂತನ ಪ್ರತಿರೂಪ. ಅದು ಸೊ ಕಾಲ ಅಂದ್ರೆ ಟೈಮ್, ಅದು ಭಗವಂತನ ಪ್ರತಿರೂಪ, ಭಗವಂತನ ಆಂತರಿಕ ಶಕ್ತಿಯ ಅವಿಭಾಜ್ಯ ಅಂಗ ಅದು. ಸೊ ಈ ಕಾಲಶಕ್ತಿ ಪ್ರಕೃತಿಯ ಗುಣಗಳನ್ನು ಚಾಲನೆಗೆ ತರುತ್ತದೆ. ಅದು ಸತ್ವ ರಜಸ್ ಮತ್ತು ತಮೋ ಗುಣಗಳು. ಈ 3 ಗುಣಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ಅವರು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಸರಿ, ಮತ್ತೆ ಆತ್ಮಗೂಢಂ ಅಂದ್ರೆ ಭಗವಂತನ ಒಳಗೆ ಭಾವಿತವಾಗಿರ್ತಾನೆ, ಭಗವಂತನ ಒಳಗಡೆನೆ ಇರುತ್ತದೆ. ಸೃಷ್ಟಿಗೆ ಪೂರ್ವದಲ್ಲಿಯೂ ಎಲ್ಲವೂ ಭಗವಂತನಲ್ಲಿ ಲೀನವಾಗಿರುತ್ತೆ. ಇದನ್ನು ಪ್ರಲಯ ಸ್ಥಿತಿ ಅಂತ ಕರೀತಾರೆ. ಮತ್ತು ಪರಮಾತ್ಮನು ಎಲ್ಲವನ್ನು ತನ್ನ ದೇಹದಲ್ಲಿ ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿ ಇಟ್ಕೊಂಡಿರ್ತಾನೆ. ಆಮೇಲೆ ಅಂಬಸ್ಯ ಅನಂತ ಶಯನಾತ್ ವಿರಮತ ಸಮಾಧಿ ಅಂದ್ರೆ ಕಾರಣೋದಕಶಾಹಿಯ ಮೇಲೆ ಅನಂತ ಶಯನ, ಕಾರಣೋದಕಶಾಹಿ ವಿಷ್ಣು, ಕಾರಣೋದಕಶಾಹಿ ಸಾಗರದ ಮೇಲೆ ಅನಂತ ಶಯನ ಮೇಲೆ ಭಗವಂತ ಮಹಾವಿಷ್ಣು ಒಂದು ವಿಶ್ರಾಂತಿ ಪಡಿತಾ ಇರ್ತಾನೆ, ಸಮಾಧಿಯಲ್ಲಿರ್ತಾನೆ. ಆಮೇಲೆ ಈ ನಿದ್ರೆ ಭೌತಿಕದಿಂದ ಬರುವ ನಿದ್ರೆ ಅಲ್ಲ, ಅದು ನಾವು ಹಿಂದಿನ ಶ್ಲೋಕದಲ್ಲಿ ಆಗಲೇ ನೋಡಿದ್ವಿ. ಇದನ್ನು ತುರಿಯ ಸ್ಥಿತಿ ಅಂತ ಕರಿತೀವಿ. ಆಮೇಲೆ ನಂತರ ಏನಾಗುತ್ತೆ, ಸೃಷ್ಟಿ ಮಾಡ್ಲಿಕ್ಕೆ ಯಾವಾಗ ಭಗವಂತನಿಗೆ ಇಚ್ಛೆ ಆಗುತ್ತೆ ಅವಾಗ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಅಂದ್ರೆ ನಾಭೇರಭೂತ ಸ್ವ ಕಡಿಕ ವಟವತ್ ಮಹಾಬ್ಜಂ ಅಂತ ಹೇಳಿ, ಇದು ಭಗವಂತನ ನಾಭಿಯಿಂದ ಉತ್ಪತ್ತಿಯಾದ ಕಮಲದ ಮೇಲೆ ಬ್ರಹ್ಮನು ಜನ್ಮ ತಾಳುತ್ತಾನೆ. ನಂತರ ಆ ಸೂಕ್ಷ್ಮ ಬೀಜ ಕಣಿಕೆ ಅಂದ್ರೆ ಸೂಕ್ಷ್ಮ ಬೀಜ, ಕಣಿಕ ಅಂದ್ರೆ ಸೂಕ್ಷ್ಮ ಬೀಜ. ಆ ಕಣಿಕದಿಂದ ಹೇಗೆ ವಟವತ್ ಅಂದ್ರೆ ವಟವೃಕ್ಷ ಹೇಗೆ ಬೆಳೆಯುತ್ತೆ, ಅದೇ ರೀತಿ ಜಗತ್ತು ಕೂಡ ಒಂದು ಅಸೂಕ್ಷ್ಮ ಒಂದು ಬೀಜದಿಂದ ಶಕ್ತಿಯಿಂದ ಸಂಪೂರ್ಣ ಬ್ರಹ್ಮಾಂಡ ಉತ್ಪತ್ತಿ ಆಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು ಅನ್ನೋ ಬಗ್ಗೆ ತಿಳ್ಕೊಂಡ್ವಿ. ಕಾರಣೋದಕಶಾಹಿ ವಿಷ್ಣು ಅಂದ್ರೆ ಅನೇಕ ಬ್ರಹ್ಮಾಂಡಗಳ ಆಧಾರ ಕಾರಣ ಸಾಗರದಲ್ಲಿ ಇರ್ತಾನೆ ಮತ್ತು ಯೋಗ ನಿದ್ರೆಯಲ್ಲಿ ಇರ್ತಾನೆ ಇವನು ಕಾರಣೋದಕಶಾಹಿ ವಿಷ್ಣು. ಇವನು ಈ ಕಾರಣೋದಕಶಾಹಿ ವಿಷ್ಣು ಎಲ್ಲಿಂದ ಅವತರಿಸ್ತಾರೆ, ಇವರು ಸಂಕರ್ಷಣ ಎರಡನೇ ಸಂಕರ್ಷಣೆಯಿಂದ ಕಾರಣೋದಕಶಾಹಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಗರ್ಭೋದಕಶಾಹಿ ವಿಷ್ಣು ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಪ್ರವೇಶಿಸಿ ಬ್ರಹ್ಮನ ಉತ್ಪತ್ತಿಗೆ ನಾಭಿ ಕಮಲವನ್ನು ನೀಡ್ತಾರೆ. ಅಂದ್ರೆ ಪ್ರತಿ ಬ್ರಹ್ಮಾಂಡದಲ್ಲೂ ಬೇರೆ ಬೇರೆ ಬ್ರಹ್ಮರಿರ್ತಾರೆ ಮತ್ತು ಆ ಬ್ರಹ್ಮಾಂಡದ ಎಷ್ಟು ದೊಡ್ಡ ಸೈಜ್ ಇರುತ್ತೋ ಅದರ ಪ್ರಕಾರ ಬ್ರಹ್ಮನ ತಲೆಗಳಿರ್ತವೆ. ಸೊ ನಮ್ಮ ಬ್ರಹ್ಮಾಂಡಕ್ಕೆ 4 ತಲೆಗಳ ಬ್ರಹ್ಮ. ಸೊ ಅದೇ ರೀತಿ 100 ತಲೆಗಳ ಬ್ರಹ್ಮ, 1000 ತಲೆಗಳ ಬ್ರಹ್ಮ. ಆ ಬ್ರಹ್ಮಾಂಡ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ದೊಡ್ಡ ಬ್ರಹ್ಮಾಂಡಗಳು ಇರ್ತವೆ, ಅಷ್ಟು ದೊಡ್ಡ ತಲೆಗಳು ಬ್ರಹ್ಮನಿಗೆ ಇರ್ತವೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಈ ರೀತಿಯಾಗಿ ಗರ್ಭೋದಕಶಾಹಿ ವಿಷ್ಣು ಏನ್ ಮಾಡ್ತಾನೆ, ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡ್ತಾನೆ ಮತ್ತು ಬ್ರಹ್ಮನನ್ನು ಉತ್ಪತ್ತಿ ಮಾಡ್ತಾನೆ. ಆಮೇಲೆ ಬ್ರಹ್ಮ ಏನ್ ಮಾಡ್ತಾನೆ, ಆ ಬ್ರಹ್ಮಾಂಡದಲ್ಲಿ ಜೀವಿಗಳನ್ನು ತುಂಬುವ ಕೆಲಸವನ್ನು ಬ್ರಹ್ಮ ಮಾಡ್ತಾನೆ. ಸೊ ನಂತರ ಕೊನೆಗೆ ಕ್ಷೀರೋದಕಶಾಹಿ ವಿಷ್ಣು. ಯಾವಾಗ ಎಲ್ಲ ಜೀವಿಗಳು ಆ ಬ್ರಹ್ಮಾಂಡದಲ್ಲಿ ತುಂಬ್ಕೋತಾರೆ ಆವಾಗ ಕ್ಷೀರೋದಕಶಾಹಿ ವಿಷ್ಣು ಎಕ್ಸ್ಪೆನ್ಷನ್ ಆಗ್ತಾನೆ ಮತ್ತು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಮತ್ತು ಪ್ರತಿಯೊಂದು ಅಣುವಿನಲ್ಲಿ ಪರಮಾತ್ಮನಾಗಿ ಆ ಜೀವದಲ್ಲಿ ಸೇರ್ಕೊಳ್ತಾನೆ. ಸೊ ಈ ಅಂತಿಮವಾಗಿ ಈ ಎಲ್ಲ ರೂಪಗಳ ಮೂಲ ಯಾರು? ಕೃಷ್ಣ. ಸರ್ವಕಾರಣ ಕಾರಣಂ. ಬ್ರಹ್ಮ ಸಂಹಿತೆಯ ಶ್ಲೋಕವನ್ನು ನೋಡಿದ್ವಿ ನಾವು ಇವಾಗ. ಈಗ ಬ್ರಹ್ಮಾಂಡದ ಈ 3 ಏನಿದೆ, ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು, ಈ 3 ವಿಷ್ಣುಗಳನ್ನು ನಾವು ಪುರುಷಾವತಾರಗಳು ಅಂತ ಕರಿತೀವಿ. ಸೊ 6 ರೀತಿಯ ಅವತಾರಗಳು ಇದೆಯಲ್ಲ, ಅದರಲ್ಲಿ ಒಂದು ಅವತಾರ ಪುರುಷಾವತಾರ. ಸೊ ಈ 3 ಅವತಾರಗಳು ಪುರುಷಾವತಾರಗಳು. ಸೊ ಈ ಬ್ರಹ್ಮಾಂಡದ ಉತ್ಪತ್ತಿ ಹೇಗಾಯ್ತು ಅಂದ್ಬಿಟ್ಟು ಬ್ರಹ್ಮಾಂಡಗಳ ಉತ್ಪತ್ತಿ, ವಿಜ್ಞಾನಿಗಳು ಈ ಇಂದ್ರಿಯಗಳಿಗೂ ಬ್ರಹ್ಮಾಂಡಕ್ಕೂ ಉತ್ಪತ್ತಿಗೂ ಏನು ಸಂಬಂಧ ಇಲ್ಲ ಅಂತಾರೆ. ಇದು ಬಿಗ್ ಬ್ಯಾಂಗ್ ಅಂತ ಬರೀತಾರೆ ಇವರು ಹೇಳ್ತಾರೆ.
ಆದ್ರೆ ಪ್ರಹ್ಲಾದ್ ಮಾದಿರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಸೃಷ್ಟಿಯ ಪ್ರಾರಂಭ ಒಂದು ಬೀಜ ಶಕ್ತಿ, ಒಂದು ಸಣ್ಣ ಬೀಜದಿಂದ ಶುರುವಾಗುತ್ತೆ ಮೂಲಕ ಅದು ನಂತರ ಅದು ಬೀಜ ಶಕ್ತಿಯನ್ನು ಬೀಜವನ್ನು ಏನ್ ಮಾಡ್ತದೆ, ಕಾಲದ ಶಕ್ತಿ ಉದ್ದೀಪನೆಗೊಳಿಸುತ್ತದೆ. ಅಂದ್ರೆ ಕಾಲ ಭಗವಂತನ ಒಂದು ಪ್ರತಿನಿಧಿ. ಆ ಕಾಲ ಏನ್ ಮಾಡುತ್ತೆ, ಈ ಬೀಜವನ್ನು ಉದ್ದೀಪನೆಗೊಳಿಸುತ್ತದೆ, ಅಂದ್ರೆ ಎಕ್ಸೈಟ್ ಮಾಡುತ್ತೆ. ಸೊ ಭಗವಂತ ಈಗ ಒಂದು ತನ್ನ ಕಣ್ಣನ್ನು ಮಹತ್ತತ್ವದ ಮೇಲೆ ಗ್ಲಾನ್ಸ್ ಮಾಡ್ತಾನೆ. ಯಾವಾಗ ಭಗವಂತ ಮಹತ್ತತ್ವದ ಮೇಲೆ ಗ್ಲಾನ್ಸ್ ಮಾಡ್ತಾನೆ, ಈ ಕಾಲ ಏನ್ ಮಾಡುತ್ತೆ, ಈ ಬೀಜವನ್ನು ಉದ್ದೀಪನೆಗೊಳಿಸುತ್ತೆ. ಈಗ ಈ ಬೀಜ ಉತ್ಪತ್ತಿ ಆದ್ಮೇಲೆ ಆ ಬೀಜ ಭಗವಂತನೊಂದಿಗೆ ಎಂದಿಗೂ ಕನೆಕ್ಟೆಡ್ ಆಗೇ ಇರುತ್ತೆ. ಈ ರೀತಿಯಾಗಿ ಭಗವಂತನನು ಈ ಭೌತಿಕ ಜಗತ್ತಿನಿಂದ ಪ್ರತ್ಯಕ್ಷವಾಗಿ ನಮ್ಗೆ ದೂರ ಇರುವಂತೆ ತೋರಿದ್ರು ಕೂಡ ಭಗವಂತ ಎಲ್ಲರೊಳಗೂ ಕೂಡ ವಾಸ ಮಾಡ್ತಾ ಇರ್ತಾನೆ. ಅದು ಕ್ಷೀರೋದಕ ಶಾಹಿ ವಿಷ್ಣುವಾಗಿ ವಾಸ ಮಾಡ್ತಾ ಇರ್ತಾನೆ. ಈ ಜಗತ್ತನ್ನು ಭಗವಂತನೇ ಸೃಷ್ಟಿ ಮಾಡ್ತಾನೆ, ಭಗವಂತನೇ ನಿರ್ವಹಿಸುತ್ತಾನೆ, ಭಗವಂತನೇ ಸಂಪೂರ್ಣವಾಗಿ ತನ್ನೊಳಗೆ ಲಯ ಮಾಡಿಕೊಳ್ತಾನೆ ಪ್ರಳಯದ ಸಮಯದಲ್ಲಿ, ಮಹಾಪ್ರಳಯದ ಸಮಯದಲ್ಲಿ. ಸೊ ಈ ಮಾಯೆಯ ಮೇಲೂ ಕೂಡ ಪರಮಾತ್ಮನೇ ನಿಯಂತ್ರಣ ಇದೆ. ಸೊ ಪ್ರಕೃತಿ ತಾನು ನಿರ್ವಹಿಸುತ್ತಿರುವಂತೆ ತಾನೇ ಕೆಲಸ ಮಾಡ್ತಾ ಇದೆ ಪ್ರಕೃತಿ ಅಂತ ತೋರಿದ್ರು ಕೂಡ ಅದರ ಹಿಂದಿರುವ ಶಕ್ತಿ ಭಗವಂತನ ಕಾಲ. ಸೊ ಈ ರೀತಿಯಾಗಿ ನಾವು ಈ ಶ್ಲೋಕದಿಂದ ಮೂಲಕವಾಗಿ ನಾವು ನಿಷ್ಕರ್ಷ ಮಾಡಬಹುದು. ಅಂದ್ರೆ ಈ ಶ್ಲೋಕ ಭಗವಂತನ ಪುರುಷಾವತಾರಗಳ ಮೂಲಕ ಬ್ರಹ್ಮಾಂಡದ ಉತ್ಪತ್ತಿಯ ಪ್ರಕ್ರಿಯೆಯನ್ನು ವಿವರಣೆ ಮಾಡ್ತಾ ಇದೆ. ಮತ್ತು ಈ ಬ್ರಹ್ಮಾಂಡ ಏನ್ ಮಾಡ್ತಾ ಇದೆ, ಈ ಕಾಲಶಕ್ತಿಯ ಪ್ರೇರಣೆಯಿಂದ ಈ ಸಂಪೂರ್ಣ ಪ್ರಕೃತಿ ಚಲನೆಯಲ್ಲಿ ಇರುತ್ತದೆ. ಸೊ ಎಲ್ಲಾ ಸೃಷ್ಟಿಯ ಮೂಲ ಏನು, ಕೃಷ್ಣ. ಆದ್ದರಿಂದ ಭೌತಿಕ ಜಗತ್ತು ಆತನ ದೇಹದ ಒಂದು ವಿಭೂತಿ. ಈ ವಿಭೂತಿ ಯೋಗವನ್ನು ನೋಡಿದ್ವಿ ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ನಾವು ವಿಭೂತಿ ಯೋಗವನ್ನು ನೋಡಿದ್ವಿ. ಸೊ ಅದರಲ್ಲಿ ಭಗವಂತ ತನ್ನ ವಿಭೂತಿಗಳ ಬಗ್ಗೆ ಹೇಳ್ತಾನೆ, ಸುಮಾರು 84 ವಿಭೂತಿಗಳ ಬಗ್ಗೆ ಹೇಳ್ತಾನೆ. ಸೊ ಈ ಸಂಪೂರ್ಣ ಸೃಷ್ಟಿ ಭಗವಂತನ ದೇಹದ ಒಂದು ವಿಭೂತಿ, ಒಂದೇ ಒಂದು. ಅವನು ಹೇಳ್ತಾನೆ, ಅರ್ಜುನ ಇಷ್ಟೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ, ಈ ಎಲ್ಲವನ್ನು ಕೂಡ ನಾನು ಕೇವಲ ನನ್ನ ಒಂದು ಅಂಶದಿಂದ ನಾನು ಇದನ್ನು ಸೃಷ್ಟಿ ಮಾಡ್ತೇನೆ ಮತ್ತು ಮೇಂಟೈನ್ ಮಾಡ್ತೇನೆ ಮತ್ತು ಅದನ್ನು ಲಯಗೊಳಿಸುತ್ತೇನೆ ಅಂತ ಹೇಳ್ತಾನೆ. ಸೊ ಈ ರೀತಿಯಾಗಿ ಭಗವಂತನೇ ಸೃಷ್ಟಿಯ ಸಂಪೂರ್ಣ ಮೂಲ ಮತ್ತು ಭೌತಿಕ ಜಗತ್ತು ಭಗವಂತನ ದೇಹದ ಒಂದು ವಿಭೂತಿ ಮಾತ್ರ, ಒಂದು ಅಂಶ ಮಾತ್ರ. ಸೊ ನಾವು ಯಾವಾಗ ಆತ್ಮಸಂಧಾನವನ್ನು ಮಾಡ್ತೇವೆ ಜೀವಿ, ನಾವು ಈ ಭೌತಿಕ ಬಂಧನವನ್ನು ಬಿಡಿಸಿಕೊಂಡು ನಾವು ಭಗವದ್ಗತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದು ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ? ನಾವು ಏನ್ ಮಾಡಬೇಕು ಅಂದ್ರೆ ಶ್ರೀಕೃಷ್ಣನ ನಾವು ಕೃಷ್ಣ ಪ್ರಜ್ಞೆಯಲ್ಲಿರಬೇಕು, ಭಗವದ್ ಭಕ್ತರ ಸಂಘದಲ್ಲಿರಬೇಕು, ಮತ್ತು ಈ ಅಪೌರುಷೇಯ ಗ್ರಂಥಗಳೇನಿದೆ ಕೃಷ್ಣನ ಈ ಅಪೌರುಷೇಯ ಗ್ರಂಥಗಳನ್ನು ನಾವು ಸದಾ ಓದ್ಲಿಕ್ಕೆ ಆದಷ್ಟು ಓದಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು 16 ಸುತ್ತು ಜಪ ಏನ್ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು, ಅದನ್ನು ಸತತವಾಗಿ 16 ಸುತ್ತು ನಿರಂತರವಾಗಿ ಮಾಡುವ ಒಂದು ಶ್ರದ್ಧೆಯನ್ನು ತೋರಿಸ್ಬೇಕು. ಶ್ಲೋಕ 34ಕ್ಕೆ ಹೋಗೋಣ. ಶ್ಲೋಕ 34. ತತ್ಸಂಭವಃ ಕವಿ ಅತ ಅನ್ಯತಾ ಅಪಶ್ಯಮಾನಃ. ತತ್ಸಂಭವಃ ಕವಿರತ ತತ್ಸಂಭವಃ ಕವಿ ಅತ ಅನ್ಯತ್ ಅಪಶ್ಯಮಾನಃ. ತತ್ಸಂಭವಃ ಕವಿತೋ ಅನ್ಯದಾ ಪಶ್ಯಮಾನಃ. ಸ್ವಾಂ ಬೀಜಮಾತ್ಮನಿ ತತಂ ಸ ಬಹಿರ್ವಿಚಿಂತ್ಯ. 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 ನ ಅವಿಂದತ್ ಅಬ್ದಶತಂ ಅಪ್ಸು ನಿಮಜ್ಜಮಾನಃ. ನಾವಿಂದ ಅಬ್ದಶತಮಪ್ಸು ನಿಮಜ್ಜಮಾನೋ. ನ ಅವಿಂದತ್ ಅಬ್ದಶತಂ ಅಪ್ಸು ನಿಮಜ್ಜಮಾನಃ. ನಾವಿಂದಬ್ದಶತಮಪ್ಸು ನಿಮಜ್ಜಮಾನೋ. ಜಾತೆ ಅಂಕುರ ಕಥಂ ಉಪಲಭೇತ ಬೀಜಂ. ಜಾತೆ ಅಕುರೇ ಕಥಮುಪಲಭೇತ ಬೀಜಂ. ಜಾತೆ ಅಕುರ ಕಥ ಮುಹೋಪಲಭೇತ ಬೀಜಂ. ಜಾತೆ ಅಕುರೇ ಕಥಮುಪಲಭೇತ ಬೀಜಂ. ವರ್ಡ್ ಟು ವರ್ಡ್ ಮೀನಿಂಗ್ ನೋಡೋಣ. ತತ್ಸಂಭವಃ, ಆ ತತ್ಸಂಭವಃ, ಕಮಲದಿಂದ ಹುಟ್ಟಿದ. ಆ ಕಮಲದಿಂದ ಹುಟ್ಟಿದ.
ಕವಿಹಿ ಸೃಷ್ಟಿಯ ಸೂಕ್ಷ್ಮ ಕಾರಣವನ್ನು ಅರಿಯಬಲ್ಲವನು ಬ್ರಹ್ಮದೇವರು. ಕವಿಹಿ ಸೃಷ್ಟಿಯ ಸೂಕ್ಷ್ಮ ಕಾರಣವನ್ನು ಅರಿಯಬಲ್ಲವನು ಬ್ರಹ್ಮದೇವ. ಅತಃ ಅದರಿಂದ ಕಮಲ. ಅತಃ ಅದರಿಂದ ಕಮಲ. ಅನ್ಯತ್ ಬೇರೆ ಏನನ್ನು. ಅನ್ಯತ್ ಬೇರೆ ಏನನ್ನು. ಅಪಶ್ಯಮಾನಃ ಕಾಣದೆ. ಅಪಶ್ಯಮಾನಃ ಕಾಣದೆ. ತ್ವಾಂ ನಿನ್ನನ್ನು. ತ್ವಾಂ ನಿನ್ನನ್ನು. ಬೀಜಂ ಆ ಕಮಲಕ್ಕೆ ಕಾರಣಭೂತನಾದ. ಬೀಜಂ ಆ ಕಮಲಕ್ಕೆ ಕಾರಣಭೂತನಾದ. ಆತ್ಮನಿ ತನ್ನಲ್ಲಿ. ಆತ್ಮನೇ ತನ್ನಲ್ಲಿ. ತತಂ ವ್ಯಾಪ್ತನಾದ. ತತಂ ವ್ಯಾಪ್ತನಾದ. ಸಹ ಅವನು ಬ್ರಹ್ಮದೇವ. ಅವನು ಬ್ರಹ್ಮದೇವ. ಬಹಿಹಿ ವಿಚಿಂತ್ಯ. ವಿಚಿಂತ್ಯ ಬಹಿರಂಗವೆಂದು ಭಾವಿಸಿ. ಬಹಿರಂಗವೆಂದು ಭಾವಿಸಿ. ನ ಅವಿಂದತ್ ತಿಳಿಯಲಿಲ್ಲ ನಿನ್ನನ್ನು. ನ ಅವಿಂದತ್ ತಿಳಿಯಲಿಲ್ಲ ನಿನ್ನನ್ನು. ಅಬ್ಧಶತಂ ದೇವತೆಗಳ 100 ವರ್ಷಗಳವರೆಗೂ. ದೇವತೆಗಳ ಒಂದು ದಿನವು ನಮ್ಮ 6 ತಿಂಗಳಿಗೆ ಸಮಾನವಾಗಿದೆ. ಅಬ್ಧಶತಂ ದೇವತೆಗಳ 100 ವರ್ಷಗಳವರೆಗೂ. ದೇವತೆಗಳ ಒಂದು ದಿನವೂ ನಮ್ಮ 6 ತಿಂಗಳುಗಳಿಗೆ ಸಮಾನವಾಗಿದೆ. ಅಪ್ಸು ನೀರಿನಲ್ಲಿ. ಅಪ್ಸು ನೀರಿನಲ್ಲಿ. ನಿಮಜ್ಜಮಾನಃ ಮುಳುಗುತ್ತಾ. ನಿಮಜ್ಜಮಾನಃ ಮುಳುಗುತ್ತಾ. ಜಾತೆ ಅಂಕುರೆ ಬೀಜವು ಹಣ್ಣಾದಾಗ ಮತ್ತು ಬಳ್ಳಿ ಎನಿಸಿಕೊಂಡಾಗ. ಬೀಜವು ಹಣ್ಣಾದಾಗ ಮತ್ತು ಬಳ್ಳಿ ಎನಿಸಿಕೊಂಡಾಗ. ಕಥಂ ಹೇಗೆ. ಕಥಂ ಹೇಗೆ. ಉಹ ಹೇ ಭಗವಂತನೇ. ಉಹ ಹೇ ಭಗವಂತನೇ. ಉಪಲಭೇತ ನೋಡಬಹುದು. ಉಪಲಭೇತ ಬೀಜಂ ಈಗಾಗಲೇ ಹಣ್ಣಾಗಿರುವ ಬೀಜವನ್ನು. ಬೀಜ ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಮಹಾನ್ ಕಮಲ ಪುಷ್ಪದಿಂದ ಬ್ರಹ್ಮನು ಜನಿಸಿದನು. ಆದರೆ ಅವನಿಗೆ ತಾವರೆ ಹೂವಲ್ಲದೆ ಬೇರೆ ಏನು ಕಾಣಿಸಲಿಲ್ಲ. ನೀನು ಹೊರಗೆಲ್ಲೋ ಇರಬೇಕೆಂದು ಯೋಚಿಸಿ ಬ್ರಹ್ಮನು ನೀರಿನೊಳಕ್ಕೆ ಮುಳುಗಿ 100 ವರ್ಷಗಳ ಕಾಲ ಈ ತಾವರೆ ಹೂವಿನ ಮೂಲವೆಲ್ಲಿದೆ ಎಂದು ಹುಡುಕಲು ಪ್ರಯತ್ನಿಸಿದನು. ಆದರೂ ಅವನಿಗೆ ನಿನ್ನ ಕುರುಹು ಕಾಣಿಸಲಿಲ್ಲ. ಹೀಗೆ ಒಂದು ಬೀಜವು ಮರವಾಗಿ ಫಲಿಸಿದ ಅನಂತರ ಮೂಲ ಬೀಜವನ್ನು ಕಾಣುವುದು ಸಾಧ್ಯವಿಲ್ಲವಷ್ಟೇ. ಈಗ ರಿಪೀಟ್ ಮಾಡೋಣ. ಈ ಮಹಾನ್ ಕಮಲ ಪುಷ್ಪದಿಂದ ಬ್ರಹ್ಮನು ಜನಿಸಿದನು. ಮಹಾನ್ ಕಮಲ ಪುಷ್ಪದಿಂದ ಬ್ರಹ್ಮನು ಜನಿಸಿದನು. ಆದರೆ ಅವನಿಗೆ ತಾವರೆಯ ಹೂವಲ್ಲದೆ ಬೇರೆ ಏನು ಕಾಣಿಸಲಿಲ್ಲ. ಆದರೆ ಅವನಿಗೆ ತಾವರೆಯ ಹೂವಲ್ಲದೆ ಬೇರೆ ಏನೂ ಕಾಣಿಸಲಿಲ್ಲ. ನೀನು ಹೊರಗೆಲ್ಲೋ ಇರಬೇಕೆಂದು ಯೋಚಿಸಿ ಬ್ರಹ್ಮನು ನೀರಿನೊಳಕ್ಕೆ ಮುಳುಗಿ 100 ವರ್ಷಗಳ ಕಾಲ. ಆ ತಾವರೆ ಹೂವಿನ ಮೂಲವೆಲ್ಲಿದೆ ಎಂದು ಹುಡುಕಲು ಪ್ರಯತ್ನಿಸಿದನು. ಆದರೂ ಅವನಿಗೆ ನಿನ್ನ ಕುರುಹು ಕಾಣಿಸಲಿಲ್ಲ. ಹೀಗೆ ಒಂದು ಬೀಜವು ಮರವಾಗಿ ಫಲಿಸಿದ ನಂತರ ಮೂಲ ಬೀಜವನ್ನು ಕಾಣುವುದು ಸಾಧ್ಯವಿಲ್ಲವಷ್ಟೇ. ಹರೇ ಕೃಷ್ಣ. ಕಾಂತಮಣಿ ಮಾಚಾದಿ ಭಾವಾರ್ಥ ಓದ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾವಾರ್ಥ. ಇದು ಜಗತ್ತಿನ ಸೃಷ್ಟಿಯ ವರ್ಣನೆ. ವಿಶ್ವದ ಸೃಷ್ಟಿಯ ಪ್ರಕ್ರಿಯೆಯು ಒಂದು ಬೀಜವು ಫಲಿಸುವ ರೀತಿಯಲ್ಲಿದೆ. ಹತ್ತಿಯನ್ನು ದಾರವಾಗಿ ಪರಿವರ್ತಿಸಿದ ಮೇಲೆ ಹತ್ತಿಯು ಕಾಣಿಸುವುದಿಲ್ಲ. ನೂಲನ್ನು ಬಟ್ಟೆಯಾಗಿ ನೇಯ್ದ ಮೇಲೆ ನೂಲು ಕಾಣಿಸುವುದಿಲ್ಲ. ಅದೇ ರೀತಿ ಗರ್ಭೋದಕ ಶಾಯಿ ವಿಷ್ಣುವಿನ ನಾಭಿಯಿಂದ ಬೀಜವು
ಮೊಳೆತು ವಿಶ್ವವಾಗಿ ಸೃಷ್ಟಿಕೊಂಡ ಮೇಲೆ ಆ ಸೃಷ್ಟಿಯ ಮೂಲ ಎಲ್ಲಿದೆ ಎಂದು ನೋಡಲು ಸಾಧ್ಯವಿಲ್ಲ. ಸೃಷ್ಟಿಯ ಉಗಮವನ್ನು ಕುರಿತು ಒಂದು ಬೃಹತ್ ತುಂಡಿನ ಸಿದ್ಧಾಂತವನ್ನು ಕೊಟ್ಟು ವಿವರಿಸಲು ಆಧುನಿಕ ವಿಜ್ಞಾನಿಗಳು ಪ್ರಯತ್ನಿಸಿದ್ದಾರೆ. ಆದರೆ ಆ ಬೃಹತ್ ತುಂಡು ಹೇಗೆ ಒಡೆದಿರಬಹುದು ಎಂಬುದನ್ನು ವಿವರಿಸಲು ಯಾರಿಗೂ ಸಾಧ್ಯವಾಗಿಲ್ಲ. ಆದರೆ ವೈದಿಕ ಸಾಹಿತ್ಯವು ಸ್ಪಷ್ಟವಾಗಿ ವಿವರಿಸಿರುವಂತೆ ಪರಮಪ್ರಭುವಿನ ಒಂದು ದೃಷ್ಟಿಯಿಂದ ಮಹತ್ತತ್ವವು ಭೌತಶಕ್ತಿಯ 3 ಗಣಗಳಿಂದ ಪ್ರಚೋದಿತವಾಯಿತು. ಅಂದರೆ ಭಾರೀ ತುಂಡಿನ ಸಿದ್ಧಾಂತದ ಪ್ರಕಾರ ಹೇಳುವುದಾದರೆ ದೇವೋತ್ತಮ ಪರಮಪುರುಷನು ಆ ತುಂಡು ಸಿಡಿಯಲು ಕಾರಣನಾದನು. ಈ ರೀತಿ ಮನುಷ್ಯನು ಪ್ರಭುಜಿ ಈ ರೀತಿಯಲ್ಲಿ ಕೂಡ ಪರಮ ಕಾರಣನಾದ ಭಗವಾನ್ ವಿಷ್ಣುವೇ ಕಾರಣಗಳೆಲ್ಲದರ ಕಾರಣನು ಎಂಬುದನ್ನು ಒಪ್ಪಿಕೊಳ್ಳಬೇಕು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಡಿ, ಧನ್ಯವಾದಗಳು. ಈ ಶ್ಲೋಕದಲ್ಲಿ ಭಗವಂತನ ಒಂದು ಸೃಷ್ಟಿ ಹೇಗಾಯಿತು ಅಂದ್ಬಿಟ್ಟು ಇದರ ಬಗ್ಗೆ ಸ್ವಲ್ಪ ಒಂದು ಸಂಕ್ಷಿಪ್ತವಾಗಿ ಕೊಡಲಾಗಿದೆ. ಈ ಕಮಲದಿಂದ ಬ್ರಹ್ಮನು ಹುಟ್ಟುತ್ತಾನೆ, ಆದರೆ ಅವನಿಗೆ ಆ ಕಮಲದ ಮೇಲೆ ಕೂತಿರ್ತಾನೆ, ಕಮಲ ಬಿಟ್ಟು ಬೇರೇನೂ ಕಾಣಿಸೋದಿಲ್ಲ. ಸೊ ಬ್ರಹ್ಮದೇವರು ಏನ್ ಮಾಡ್ತಾರೆ, ತಾನು ಎಲ್ಲಿಂದ ಹುಟ್ಟಿದೆ ನೋಡೋಣ, ಈ ಕಮಲದ ಮೂಲ ಎಲ್ಲಿದೆ ಅಂತ ಹುಡುಕಲು ಬ್ರಹ್ಮ ಏನ್ ಮಾಡ್ತಾನೆ, ಭಗವಂತನಿಂದ ಹುಟ್ಟಿರ್ಬೋದು ಅಂತ ಗೆಸ್ ಮಾಡ್ಕೊಂಡು ಈ ಭಗವಂತನು ಎಲ್ಲಿಂದ ಹುಟ್ಟಿದೀನಿ ನಾನು ಹುಡ್ಕೋಣ ಅಂದ್ಬಿಟ್ಟು ಅವನು 100 ವರ್ಷಗಳ ಕಾಲ ನೀರಿನಲ್ಲಿ ಕಾರಣೋದಕ ಸಮುದ್ರದಲ್ಲಿ ಮುಳುಗ್ಬಿಟ್ಟು ಭಗವಂತನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಎಲ್ಲೂ ಅವನಿಗೆ ಭಗವಂತ ಕಾಣಿಸೋದಿಲ್ಲ. ಎಲ್ಲಿಂದ ನನ್ನ ಸೃಷ್ಟಿ ಎಲ್ಲಿಂದ ಆಯ್ತು ಅಂತ ಗೊತ್ತಾಗಲ್ಲ ಅವನಿಗೆ. ಸೊ ಹೇಗೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಒಂದು ಪ್ರಹ್ಲಾದ ಮಹಾರಾಜರು. ಒಂದು ಬೀಜದಿಂದ ಮೊಳಕೆ ಬಂದ ನಂತರ ಆ ಬೀಜ ಕಾಣಿಸೋದಿಲ್ಲ ಅಲ್ಲ ನಮ್ಗೆ. ಬೀಜದಿಂದ ಮೊಳಕೆ ಬರುತ್ತೆ, ಮರ ಹುಟ್ಟುಬಿಡುತ್ತೆ, ಆಮೇಲೆ ಬೀಜ ಎಲ್ಲಿ ಸಿಗುತ್ತೆ, ಬೀಜ ಸಿಗೋದಿಲ್ಲ. ಸೊ ಈ ರೀತಿಯಾಗಿ ಬ್ರಹ್ಮದೇವರಿಗೆ ಆ ಬೀಜವನ್ನು ಕಾಣಲಿಕ್ಕೆ ಸಾಧ್ಯವಾಗ್ಲಿಲ್ಲ ಅವ್ರಿಗೆ ಎಲ್ಲಿದ್ದಾನೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಬ್ರಹ್ಮನ ಅಜ್ಞಾನ ಮತ್ತು ಭಗವಂತನ ಲೀಲಾಶಕ್ತಿಯ ಕುರಿತು ಬಗ್ಗೆ ಹೇಳಲಾಗಿದೆ. ಇಲ್ಲಿ ಬ್ರಹ್ಮನ ಅಜ್ಞಾನ ಅನ್ನುವುದಕ್ಕಿಂತನೂ ಮುಖ್ಯವಾಗಿ ಬ್ರಹ್ಮನು ತಿಳ್ಕೊಳ್ಳೋಕೆ ಇಷ್ಟಪಡ್ತಾನೆ. ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ಕೆಲಸ ಏನು, ಇದ್ರ ಬಗ್ಗೆ ಅವನು ತಿಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಸೊ ನಾವೆಲ್ಲರೂ ಹಂಗೆ ಪ್ರಯತ್ನ ಪಡಬೇಕಲ್ವ, ನಾನು ಯಾಕೆ ಹುಟ್ಟಿದ್ದೇನೆ, ಎಲ್ಲಿಂದ ಬಂದಿದ್ದೇನೆ, ಎಲ್ಲಿ ಹೋಗ್ತಾ ಇದ್ದೇನೆ. ಸೊ ಈ ರೀತಿಯಾಗಿ ಬ್ರಹ್ಮನು ಕೂಡ ಅವನು ಜಿಜ್ಞಾಸೆಯಲ್ಲಿ ತೊಡಗ್ತಾನೆ. ಮತ್ತು ಆಮೇಲೆ ಬ್ರಹ್ಮ ಏನ್ ಮಾಡ್ತಾನೆ, ತನ್ನ ತಾತ್ಕಾಲಿಕ ತನಗಿರೋ ಬುದ್ಧಿಯ ಮೂಲಕ ಭಗವಂತ ತನ್ನೊಳಗೆ ಇದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ ಅನ್ನೋ ತಿಳ್ಕೊಳ್ಳಿಕ್ಕೆ ಅವನಿಗೂ ಆಗ್ಲಿಲ್ಲ, ನಮಗೂ ಆಗ್ತಾ ಇಲ್ಲ. ಸೊ ಬ್ರಹ್ಮ ಕೂಡ ನಮ್ಮ ರೀತಿಯ ಜೀವಾತ್ಮ, ಆದ್ರೆ ನಮಗಿಂತ ಎಷ್ಟೋ ಉತ್ತಮವಾದ ಜೀವಾತ್ಮ ಅವನು. ಸೊ ಅವನು ಮೊದಲನೇ ಜೀವಾತ್ಮ ಈ ಬ್ರಹ್ಮಾಂಡದ. ಅವನಿಗೆ ತನ್ನೊಳಗೆ ವಿಷ್ಣು ಇದ್ದಾನೆ ಅಂತ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ, ನಮಗೂ ಗೊತ್ತಾಗ್ತಾ ಇಲ್ಲ. ಈ ಇಸ್ಕಾನ್ಗೆ ಬಂದ್ಮೇಲೆ ನಮ್ಗೆ ಈ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಮ್ಗೆಲ್ಲ ಗೊತ್ತಾಗ್ತಾ ಇರೋದು. ಈ ಅಜ್ಞಾನ ನಮ್ಗೆಲ್ಲ ಕೂಡ ಅದು ಅನ್ವಯ ಆಗುತ್ತೆ. ಸೊ ಭಗವಂತ ಈ ಬ್ರಹ್ಮ ಇರ್ಬೋದು, ಇಲ್ಲ ನಮ್ಮಂತ ಒಂದು ಕನಿಷ್ಠ ಒಂದು ಭಕ್ತನ ಸಾಧನೆ ಈಗ ತಾನೇ ಶುರು ಮಾಡಿರೋ ನಮ್ಮಂತವ್ರು ಇರ್ಬೋದು. ಯಾರೇ ಆಗ್ಲಿ ಭಗವಂತನನ್ನು ನಾವು ಇದರಿಂದ ಭಕ್ತಿಯಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಶ್ರೀಲ ಪ್ರಭುಪಾದರು ಮತ್ತೆ ಹೇಳ್ತಾ ಇದ್ದಾರೆ. ಸೊ ಬ್ರಹ್ಮನು ಭಗವಂತ ಇರೋದು ಹೊರಗಡೆ ಅಂತ ತಿಳಿಸಿ ಏನ್ ಮಾಡ್ತಾನೆ, ಕಾರಣೋದಕ ಸಮುದ್ರದಲ್ಲಿ 100 ವರ್ಷಗಳ ಕಾಲ ಮುಳುಗಿರ್ತಾನೆ. ಅವನು ಹುಡುಕ್ತಾನೆ, ಎಲ್ಲಾ ಕಡೆ ಹುಡುಕ್ತಾನೆ, ಅವನು ಅದೆಲ್ಲ ಎಲ್ಲೂ ಸಿಗೋದಿಲ್ಲ. ಆದ್ರೆ ಭಗವಂತನ ಮೂಲ ತತ್ವವನ್ನು ಗ್ರಹಿಸ್ಲಿಕ್ಕೆ ತಿಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ನಾವು ತಿಳ್ಕೊಬೇಕಾಗಿರೋದೇನೆಂದ್ರೆ, ಸರ್ವಶಕ್ತಿಯಾದ ಭಗವಂತನನ್ನು ಲೆಕ್ಕಾಚಾರ, ವಿಜ್ಞಾನ ಅಥವಾ ಜ್ಞಾನ ಮಾರ್ಗದಿಂದ ಸಾಧನೆಯಿಂದ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಬೇಕಾಗಿರೋದೇನು ಅಂದ್ರೆ ಭಕ್ತಿ, ಶರಣಾಗತಿ, ಗುರುವಿನ ಆಶ್ರಯ ಮತ್ತು ಶಾಸ್ತ್ರದ ಆಶ್ರಯ. ಈ 4 ರೀತಿಯ ಒಂದು ಆಶ್ರಯಗಳಿಂದಾಗಿ ನಾವು ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ. ಇಲ್ಲಿ ಉದಾಹರಣೆಗೆ ಈ ಒಂದು ಬೀಜ ಮೊಳೆತು ಗಿಡವಾದ್ಮೇಲೆ ಆ ಮೂಲ ಬೀಜ ಸ್ಥಿತಿ ನಮ್ಗೆ ನೋಡ್ಲಿಕ್ಕಾಗಲ್ಲ. ಸೊ ಈಗಾಗಲೇ ಅನಾವರಣವಾದ ವಿಶ್ವರೂಪವನ್ನು ನೋಡಿದಾಗ ಅದು ಯಾವುದರಿಂದ ಉತ್ಪತ್ತಿ ಆಯಿತೋ, ವಿಷ್ಣುವಿಂದ ಉತ್ಪತ್ತಿ ಆಗಿದೆ ಅಂತ ಮೂಲವನ್ನು ಗ್ರಹಿಸ್ಲಿಕ್ಕೆ ಬ್ರಹ್ಮದೇವರಿಗೆ ಸಾಧ್ಯವಾಗ್ಲಿಲ್ಲ. ಸೊ ಅಥವಾ ವಿಜ್ಞಾನಿಗಳು ಹೇಳ್ತಾರೆ, ಈ ಬಿಗ್ ಬ್ಯಾಂಗ್ ಅಥವಾ ಈ ರೀತಿಯಾಗಿ ಚಂಕ್ ಥಿಯರಿ ಅಂತಾನು ಕರೀತಾರೆ ಅವರು, ಅದರ ಮೂಲಕ ಸೃಷ್ಟಿ ಆರಂಭ ಆಯಿತು ಅಂತ ಹೇಳ್ತಾರೆ. ಆದ್ರೆ ಈ ಬಿಗ್ ಬ್ಯಾಂಗ್ ಏನಿದೆ, ಇದು ಭಗವಂತನ ದೃಷ್ಟಿಯಿಂದ ಪ್ರಕೃತಿಯ 3 ಗುಣಗಳು ಒಂದು ಉದ್ದೀಪನೆಗೊಂಡು ಸೃಷ್ಟಿ ಪ್ರಾರಂಭವಾಗುತ್ತೆ. ಸೊ ಈ ರೀತಿಯಾಗಿ ಈ ಶ್ಲೋಕದಲ್ಲಿ ನಾವು ಆಳವಾಗಿ ಏನ್ ತಿಳ್ಕೊಬೇಕು ಅಂದ್ರೆ, ಭಗವಂತನು ವಿಶ್ವದಲ್ಲಿ ಬೀಜದಂತೆ ಅಂತರಂಗವಾಗಿದ್ದರೂ ಕೂಡ ತಾತ್ವಿಕ ದೃಷ್ಟಿಯಿಂದ ಅವನು ಅಜ್ಞಾನಿಗಳಿಗೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಇದನ್ನ ಅನಾವರಣ ತಲುಪಲು ಮಾಡ್ಬೇಕಾಗಿರೋದು ಏನು ಅಂದ್ರೆ, ನಾವು
ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಗುರುದೇವರ ಗುರುದೇವರ ಮಾರ್ಗದರ್ಶನವನ್ನು ನಾವು ಮಾಡ್ತಾ ಹೋಗ್ಬೇಕು. ನಿರಂತರ ಹರಿನಾಮ ಸಂಕೀರ್ತನೆಯನ್ನು ನಾವು ಮಾಡ್ತಾ ಇರಬೇಕು. ಸೊ ಸಾರಾಂಶ ಏನು ಅಂದ್ರೆ, ಇಲ್ಲಿ ಈ ಶ್ಲೋಕದಲ್ಲಿ ನಾವು ತಿಳಿಸ್ಕೊಳ್ಬೇಕಾಗಿರೋದು ಮಹತ್ವದ ತತ್ವ ಏನಂದ್ರೆ, ಭಗವಂತನು ಸೃಷ್ಟಿಗೆ ಬೀಜರೂಪನಾದರೂ ತಾನು ಪ್ರತ್ಯೇಕವಾಗಿ ಭಗವಂತನ ಕಾಣಿಸಿಕೊಳ್ಳುವುದಿಲ್ಲ. ಜ್ಞಾನ ಮತ್ತು ವೈಜ್ಞಾನಿಕ ಉಪಕ್ರಮದಿಂದ ಅಥವಾ ಈ ಯೋಗ ಪದ್ಧತಿಯಿಂದ ಏನಿದೆ, ಅಷ್ಟಾಂಗ ಯೋಗ, ಇದರಿಂದ ಈ ರೀತಿಯಾಗಿ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಯಿಂದ, ಶುದ್ಧ ಚಿತ್ತದಿಂದ, ಗುರು ಮತ್ತು ಶಾಸ್ತ್ರಗಳ ಆಶ್ರಯದಿಂದ ಮಾತ್ರ ನಾವು ಈ ಶಾಶ್ವತ ಸತ್ಯವಾದ ಭಗವಂತನ ಅರಿಲಿಕ್ಕೆ ಸಾಧ್ಯ. ಬ್ರಹ್ಮನಂತೆ ಕೂಡ ನಾವು ಕೂಡ ಅನೇಕ ವರ್ಷಗಳಿಂದ ಪರಮಾತ್ಮನನ್ನು ಹೊರಗಿನ ಜಗತ್ತಿನಲ್ಲಿ ಹುಡುಕ್ತಾ ಇದ್ದೀವಿ. ನಾವು ಬ್ರಹ್ಮ ಹೇಗೆ 100 ವರ್ಷ ಹುಡುಕಿದಾನೋ ಹಾಗೆ ನಾವು ಕೋಟ್ಯಾಂತರ ಜನ್ಮಗಳಿಂದ ಪರಮಾತ್ಮನನ್ನು ಹೊರಗಿನ ಜಗತ್ತಿನಲ್ಲಿ ಹುಡ್ಕೊಂಡ್ ಬಂದಿದ್ದೇವೆ. ಆದ್ರೆ ಭಗವಂತ ಎಂದೂ ನಮಗ್ ಕಂಡಿಲ್ಲ. ಯಾಕಂದ್ರೆ ಭಗವಂತ ನಮ್ಮ ಒಳಗನೆ ಇದ್ದೇನೆ, ಈ ಒಳಗಡೆನೆ ಇದ್ದಾನೆ. ಸೊ ಈ ತತ್ವವನ್ನು ನಾವು ಈ ಶ್ಲೋಕದ ಮೂಲಕ ಅಂತರವಾಗಿ ತಿಳ್ಕೋಬೇಕು. ಸೊ ಇದು ಭಾಗವತ ತತ್ವದ ಅತ್ಯಂತ ಆಳವಾದ ತತ್ವ. ಜಾತೆ ಅಂಕುರ ಕಥಮೋ ಭೇದ ಬೀಜಂ. ಮೊಳಕೆ ಹರಿದ ಮೇಲೆ ಬೀಜವನ್ನು ಮತ್ತೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬೀಜವಾಗ್ಲಿಕ್ಕೆ ಮತ್ತು ಮರದಿಂದಾನೇ ಬೀಜ ಬರಬೇಕು. ಆ ಒರಿಜಿನಲ್ ಬೀಜ ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿಗೆ ಇಂದಿನ ತರಗತಿಯನ್ನು ನಿಲ್ಲಿಸೋಣ. ಯಾರಿಗಾದ್ರೂ ಏನಾದ್ರೂ ಹೇಳಲಿಕ್ಕಿದೆಯಾ?